Sì, sì. शांतिरस्तु पुष्टिरस्तु कर्म समृद्धिरस्तु धर्म समृद्धिरस्तु शास्त्र समृद्धिरस्तु उत्तरोत्तर श्रेयो वृद्धिरस्तु दूचे दुष्यमाण समस्त विदारिष्टो दुष्यनिवारणपूर्वक विष्णुपादाब्ज संभूता गंगा त्रिपदगामिनी भागीरथी भगवती जाह्नवी विदेश्वरी द्वादशैतान नामानि पूजा काले पठे नित्यं तत्र
तत्रवधाम्यहं गंगा गंगेति यो ब्रूयात् योजनानां सुतैरपि इत्यते सुरपापेभ्य विष्णुलोकं च गच्छति आरोग्यं वद्वबन्धो वितरयुक्तां सम्पदं श्रीतरश्मिः मूलापं भूमिपुत्रो सकलगुणैतो वाग्विभूतिं च सौम्यः सौभाग्यं देवं श्रीरुपवेशमनं भार्गवं शौर्यमर्यः दीर्घायुस्सम्यगे विमलतेषाच्चेतरा चन्द्रतारम् ध्यायेन्नरसिंहं वरदत्तरयत्नेत्रं जालकरचकरैकमतापराभ्यां तत्रं धरं च दलतं प्रियासमेतं दिग्मां शुकोटिविगतेत समग्रशक्तिं चन्द्रौघाकान्तिं नमोदरेक्षगन्ति सञ्जीवयन्तमन्तात्मसुखमम्बरेषां ज्ञानं सुधाकरशमेव च सन्दधानं चेतां च मण्डलगतं परदात्मसन्तं धन्वन्तरोगपरमात्मने नमः प्रार्थनां ಅರಣ್ಯವಾನಂಚಿನ ಭಕ್ತಿರ್ದಾವರ ದೇವರ ಪ್ರಾರ್ಥನೆ ಮಾಡ್ಕೊಂಡು ತಾಂಡ ನಮ್ಮ ಗುರುನಂಚಿನ ಸೇವೆನ ಸ್ವೀಕಾರ ಮಾಡ್ತದೆ ಸೇವೆ ಆ ಸೇವೆ ಸತ್ಕಾರ ನಂಗೆ ಅನುಗ್ರಹ ಮಾಡ್ತದೆ ನೋಡ್ತಾರೆ ನಂತರ ವಿಚಾರ ಬೋಡ ಅಂದ್ರೆ ವಿಶೇಷವಾದ ನೋಡ್ತು ಈ ಸ್ಥಳಕ್ಕೆ ಬರ್ತದೆ ಆ ಧನ್ವಂತರಿ ಮಹಾವಿಷ್ಣು ದೇವರ ಪ್ರೀತ್ಯರ್ಥವಾದ ಧನ್ವಂತರಿ ಹೋಗಲ್ಲ ವಿಶೇಷವಾದ ಆ ನವಗ್ರಹ ಶಾಂತಿ ಇಲ್ಲ ಆ ಭಗವಂತನ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತದ ಆ ನಿತ್ಯೇಶ್ವರ ವಿಶೇಷವಾದ ಪಂಚಸಪ್ತತಿ ವರ್ಷ ಪೂರ್ಣ ಒಂಜಿ ವತ್ನ ಉದ್ದೇಶವಾದ ಇಷ್ಟೇಟ ನಂಗೆ ಅವಕಾಶಗೊಂಡ ದೇವರಿಗೆ ಕೃತಜ್ಞತಾ ಕೃತಂ ಜಾನಂದಿ ಕೃತಜ್ಞ ಪೂರ ದೇವರು ನಂಗೆ ಗೋಡಾಪನಂತಿ ವ್ಯವಸ್ಥೆ ಮಾತ್ರ ಮರ್ತು ಕೊಡ್ತೇವೆ ಆಹಾರ ಇದೇ ರೀತಿಯಾದ ವಾಸವು ಗೋಡಾಪನಂತಿ ವ್ಯವಸ್ಥೆ ಇದರ ಮಾತ ನಂಗೆ ಸಮಾಜಕ್ಕೆ ಸ್ಥಾನಮಾನ ಇದಕ್ಕೆ ಮಾತ ದೇವರನ್ನ ಒಂದು ಕೃತಜ್ಞತಾ ರೂಪಕವಾಗಿ ಈ ಒಂಜಿ ಆ 75ನೇ ವರ್ಷ ಆ ಒಂದು ಬಂದ ಒಂದು ಉದ್ದೇಶವಾಗಿ ದೇವರಿಗೆ ಒಂದು ಸೇವೆ ಪಡೆದ ರೀತಿಯ ಆ ಸೇವೆನೇ ಆ ಅರ್ಪಣೆ ಮಾಡ್ತದೆ ವಿಶೇಷವಾದ ತೊನ್ನಂಚಿನ ಸೇವೆನು ಆ ಅಭಿಮಾನಿ ದೇವತೆಗಳು ಸಂತೋಷವೃತಾವರ ಸನ್ನಿಧಾನವು ಸ್ವೀಕಾರ ಮಂತ್ರಗಳು ಆ ಔಷಧಂ ಜಾಹ್ನವೇ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಪಂಡಿತ ಈ ಪ್ರಪಂಚೊಡೆ ಮನುಷ್ಯರಿಗೆ ಔಷಧಂ ಜಾಹ್ನವೀ ತೋಯಂ ಮಲ್ಲ ಔಷಧಿಯು ಒಂದು ಬೆಟ್ಟವು ಗಂಗೆದ ನೀರಿಗೆ ಇದೇ ರೀತಿಯಾದ ವೈದ್ಯೋ ನಾರಾಯಣ ಹರಿಹಿ ಮಲ್ಲ ವೈದ್ಯರಿಯರೊಂದಿಗೆ ನಾರಾಯಣ ದೇವರೇ ಮಲ್ಲ ವೈದ್ಯರು ಆಯ್ತು ಮಲ್ಲ ಆ ದೇವ ವೈದ್ಯರಿಯರಲ್ಲ ಇದ್ದಿದೆ ಅದೇ ರೀತಿ ತೀರ್ಥುಡು ಮಲ್ಲ ತೀರ್ಥ ಔಷಧಿ ಮಲ್ಲ ಔಷಧಿ ಬಂಡ ಅವು ಜಾಹ್ನವೀ ತೋಯಂ ಗಂಗೆದ ನೀರು ಬಂಡ ತಾಯಿಂದ ಕೇಂಡ ಇಡೀ ಮನುಷ್ಯ ಒಂದು ಜೀವಮಾನ ಇಡೀ ಹುಟ್ಟುದು ఆయన మరణ ముట్ట పలుపురంత అనేక పాప ఆ ಒಂಜಿ ಪುನಃ ఆయన ಒಂಜಿ ಜನ್ಮ ಕಾರಣ ಏರ್ಲಜ್ಜಿ ಪಂಡಿತ ಇಟ್ಟುಕೋಡಾದ ವೈದ್ಯೋ ನಾರಾಯಣ ಹರಿಹಿ ಪಂಡಿತ ಇದು ಔಷಧಿ ದೊಂಡಲ ಆ ಮಗ್ರಂತಿನ ಪಾಪ ಕರ್ಮಗಳು ಕಡಿಮೆ ಆವಂತೆ ಆ ರೋಗ ಗುಣ ಆಪುದಿಗೆ ಇಟ್ಟುಕೋಡಾದ ಭಗವಂತನ ಆರಾಧನೆ ಮಾಡ್ತಿನಂದಾಂಡ ಭಗವಂತನ ಪ್ರೀತ್ಯರ್ಥವಾದ ಧಾರ ಧರ್ಮಾಚರಣೆ ಮಾಡ್ತಿನಂದಾಂಡ ಅವು ಮಾತ ಪಾಪನು ಪರಿಹಾರ ಮತ್ತು ಕೊರತು ಎಡ್ಡ ರೀತಿಯ ಆರೋಗ್ಯನು ದೇವರ ಅನುಗ್ರಹ ಮತ್ತು ಕೊರತನೆ ಅಂತ ಶಾಸ್ತ್ರ ವಿಚಾರ ಇಟ್ಟುಕೋಡಾದ ಇಡೀ ನಮ್ಮ ಜೀವನನು ಕುಟ್ನೆಡ್ದು ನಮ್ಮ ಮರಣ ಪರ್ಯಂತ ನಿಯಂತ್ರಣ ನವಗ್ರಹನ ಲೆಕ್ಕ ನಮ್ಮ ಉಪಗ್ರಹನು ವಿಜ್ಞಾನಗಳು ಬಾಹ್ಯಾಕಾಶ ಕಡಪುಡ್ತು ಎಂಚಾಯಿನ ಭೂಮಿಟೆ ಅಂತ ನಿಯಂತ್ರಣ ಮಾಡ್ತಾರ ಅವೇ ರೀತಿಯಾದ ಆ ನವಗ್ರಹರ್ನಗಳು ಜಾತಗಳು ಆ ಸ್ಥಾನಗಳು ಇತ್ತಿರಂದಾಂಡ ಇಷ್ಟ ಸ್ಥಾನಗಳು ಇತ್ತಿರಂದಾಂಡ ಇಷ್ಟ ಫಲವಲ್ಲ ಅರಿಷ್ಟ ಸ್ಥಾನಗಳು ಇತ್ತಿರಂದಾಂಡ ಅರಿಷ್ಟ ಫಲವಲ್ಲ ಅವೇ ರೀತಿಯಾದ ಅರಿಷ್ಟ ಸ್ಥಾನಗಳು ಇತ್ತಿರಂದ ಆಯ್ತು ದೋಷ ಪರಿಹಾರಕ್ಕೆ ನಮ್ಮ ಶಾಂತಿ ಮಾಡ್ತಿರಂದಾಂಡ ಆ ದೋಷಲ್ಲ ಪರಿಹಾರ ಮಾಡಿ ಕೊಡ್ತು ಎಡ್ಡ ರೀತಿಯ ಜೀವನನು ಕೊರಪುರಂತ ನಾ ಕೆಲಸನು ನವಗ್ರಹರ್ನಗಳು ಮಾಡ್ತಾರೆ ಕೂಡ ನವಗ್ರಹರ್ನಗಳ ಪ್ರೀತ್ಯರ್ಥವಾದ ಆ ಅಗ್ಲೆಗಲೆ ಪಂಡ ಪ್ರಕಾರವಾದ ಆ ವರ್ಮ ಬಗೆತ ಸಮಿಧೆನೆ ಅಂಜನೆ ನೆಯಿ ಪರಮಾನ್ನನು ಮಾತ ಆಹುತಿನ ಕೊಡ್ತಾ ಅವೇ ರೀತಿಯಾದ ಧನ್ವಂತರಿ ಮಹಾವಿಷ್ಣು ದೇವನ ಪ್ರೀತ್ಯರ್ಥವಾದ ಧನ್ವಾನ್ನ ಕಂಡ ಪಾಪಗೆ ಆ ಪಾಪನ ಪರಿಹಾರ ಮಲ್ಪಂಚಿನ ವಿಶೇಷವಾದಂಚಿನ ಧನ್ವಂತರಿ ರೂಪಿ ಮಹಾವಿಷ್ಣು ದೇವರು ಆ ಪ್ರೀತ್ಯರ್ಥವಾದ 1,000 ಸಂಖ್ಯೆ ಅಮೃತ ಬಳ್ಳಿ ಸುಧಾ ಸೌಖ್ಯಂ ಪಂಪಣ ಅಮೃತ ಬಳ್ಳಿ ಸಮೇತ ಆಹುತಿ ಕೊರಿಯೊಂದಾಂಡ ಎರಡು ರೀತಿಯ ಸುಖನು ಪರಿಹಾರ ಅನುಗ್ರಹ ಮತ್ತು ಗುರುಪರಿಗೆ ಸಮುದ್ರ ಮಥನ ಕಾಲೊಡು ಮಾತ ಎಡೆಡ್ಡ ವಸ್ತುಗಳು ಉತ್ಪತ್ತಿಯಾಪನ ಸಂದರ್ಭಗಳು ವಿಷ ಉತ್ಪತ್ತಿ ಆಂಡ್ ಆ ವಿಷವನ್ನ ದೇವರ ಪರಿಹಾರ ಮತ್ತು ಕೊಡ್ತು ಪುನಃ ಧನ್ವಂತರಿ ರೂಪ ಮಹಾವಿಷ್ಣು ದೇವರು ಜ್ಞಾನಂ ಸುಧಾ ಕಲಶಮೇವ ಸಂದಧಾನಂ ಆತ್ಮ ಸ್ವರೂಪೇಂಚ ಅಂತೇಂಡ ಚಂದ್ರಮಂಡಲೋಡು ಬರ್ಪಣಂಚಿನ ಪ್ರಕಾಶವಾನಂಚನ ಒಂಜಿ ಆ ವಾತಾವರಣ ಆ ಸಂದರ್ಭಡು ಆ ಚಂದ್ರಯುಗ ಕಾಂತಿ ಮರುದೋರು ಕರೇ ಜಗಂತಿ ಜ್ಞಾನಂ ಸುಧಾ ಕಲಶ ಒಂಜಿ ಕೈಟ್ ಜ್ಞಾನ ಮುದ್ರೆ ಮುಕ್ಕೊಂಜಿ ಕೈಟ್ ಸುಧಾ ಕಲಶ ಬಂದು ಅಮೃತ ಕಲಶವನ್ನು ಬರ್ತೊಂದು ಆ ಮಹಾವಿಷ್ಣು ದೇವರನ್ನ ಆ ಒಂಜಿ ಪ್ರತ್ಯಕ್ಷ ಆಯರಿಗೆ ಮಾತರಿಗಳ ಬೋಡ ಜ್ಞಾನ ಸಹಿತವಾನಂಚಿನ ಅಮೃತ ಕಲಶವನ್ನು ಕೊಡಿಯರ ಒಂಜಿ ಕೈಟೆ ಮರ್ದಿದ್ದನಿಂದಾಂಡಲ ಆ ಮರ್ದನ ಎಂತ ಸ್ವೀಕಾರ ಮಲ್ಪನೆ ಅವು ಆ ಮರ್ದ ಆ ರೋಗವು ಮರ್ದ ಬಂಡದ ಗೊತ್ತಿದ್ದಂತ ಪ್ರಯೋಜನ ಇದ್ದಂಡ ಐತೊಟ್ಟಿಗೂ ಮರ್ದು
ತೊಟ್ಟುಗು ಸರಿಯಾದ ಜ್ಞಾನನು ಕೊರಡುಂದಾಂಡ ಅದಕ್ಕೆ ದೇವರನ್ನ ಅನುಗ್ರಹ ಕೊಡುವುದು ಬರ್ತೇವೆ ಅಂಚಿತ್ ನಾವಂಗಿ ಧನ್ವಂತರು ಮಹಾವಿಷ್ಣು ದೇವರನ್ನ ಅನುಗ್ರಹ ಇದ್ರಿಂದಾಂಡ ಜ್ಞಾನಂ ಸುಧಾ ಕಲಶಮೇವ ಸಂದಧಾನಂ ಶೀತಾಂಶು ಮಂಡಲಗತಂ ಸ್ಮರತಾತ್ತು ಸಂಸ್ಥಂ ಧನ್ವಂತರು ಮಹಾವಿಷ್ಣು ದೇವರನ್ನ ಭಕ್ತಿಯೋட ಸ್ಮರಣೆ ಮಾಡ್ತಿರಂದಾಂಡ ಹೋಮ ಮಾಡ್ತಿರಂದಾಂಡ ಆ ರೀತಿಯ ಜ್ಞಾನ ನಂಗೆ ಅನುಗ್ರಹ ಮಾಡ್ತು ಬರುತ್ತರಿಗೆ ಭವರೋಗ ಮಲ್ಲ ರೋಗವು ಒಂದು ಕೇಂಡ ಈ ಸಂಸಾರ ಈ ಒಂದು ಸಮಾಜದ ಬದುಕುನ ಎಂಚಾಪಣಪಣ ತೆರಿಯಂದಿಪ್ಪಣವೇ ಒಂದು ಮಲ್ಲ ರೋಗ ಅವೇ ರೀತಿಯಾತ್ ಅಜ್ಞಾನ ಅವೇ ರೀತಿಯಾತ್ ಆ ನಾಸ್ತಿಕತೆ ಇದು ಮಲ್ಲ ರೋಗಿಗೆ ಶರೀರ ಅಂಚಿತ್ನ ರೋಗನ ಪರಿಹಾರ ಮತ್ತು ಕೊರತು ದೇವರನ್ನ ಮಿತ್ತದ ಜ್ಞಾನನು ಕೊರಪುನಂಚನ ವಿಶೇಷವಾದಂತಹ ಅನುಗ್ರಹನು ಧನ್ವಂತರುಡಿ ಮಹಾವಿಷ್ಣು ದೇವರು ಅನುಗ್ರಹ ಮತ್ತು ಕೊರಪೇರೆ ಎಂದು ಲೆಕ್ಕ ಇಕ್ಕಬೋಡಾತ್ ಇತ್ನೇಳ ನಮ್ಮ ಸಂಸಾರಗೂ ಸಂಸಾರಿಕ ಪೋಷಣೆಗೆ ಅವೇ ಸಮಾಜದ ಒಂದು ಸ್ಥಾನಮಾನಗೂ ಕೂಡ ನಮ್ಮ ಅನೇಕ ರೀತಿ ದುಡುಪ ಅಂಡ ಒಂದು ಹಂತ ಪ್ರಾಯ ಆಯ್ತು ಕೂಡಲೇ ನಮ್ಮ ಆನಾಥ ದೇವೇರ್ನ ರೀತಿಯ ಒಂದು ಚಿಂತನೆ ಮಲ್ಕೊಡು ಒಂದು ಲೆಕ್ಕ ದೇವೇರ್ನ ಮೆತ್ತ ಚಿಂತೆ ವಿಪದೋ ನೈವ ವಿಪದಃ ಸಂಪದೋ ನೈವ ಸಂಪದಃ ವಿಪದೋ ವಿಸ್ಮೃತಿರ ವಿಷ್ಣು ಸಂಪನ್ ನಾರಾಯಣ ಸ್ಮೃತಿ ನಮ್ಮ ಏತು ಜೀವನೋಡು ಮಂತ್ರತ್ತಿನ ಸಂಪತ್ತುಗಳು ಮಾತ ಅವು ಸಂಪತ್ತೇ ಎತ್ತಿಗೆ ನಿಜವಾದ ಸಂಪತ್ತು ಒಂದು ಕೆಂಡ ಸಂಪನ್ನಾರಾಯಣ ಸ್ಮೃತಿ ನಮ್ಮ ಏದು ದೇವರನ್ನ ಮಿತ್ತ ಅನುಗ್ರಹ ಪಡೆಯುವ ಪಂಪಣು ವಿಶೇಷವಾದಂತಿನ ಸಂಪತ್ತು ಆ ದೇವರನ್ನ ಭಕ್ತಿ ನಿರಂತರವಾಗಿ ನಮ್ಮ ಅಕ್ಷಯ ಆಗುವುದೇ ಪೌಡಿಗೆ ಕಂಡ ಜೀವ ಸಂಸಾರ ವೈರಾಗ್ಯ ಬರ್ತದೆ ಜೀವ ಭಗವಂತನ ಮಿತ್ತ ವಿಶೇಷವಾದಂತಿನ ಒಂದು ಅನುಗ್ರಹ ಅವರ ಎಡ್ಡ ರೀತಿಯ ಭಕ್ತಿ ನಂಗೆ ದೇವರ ನಿಮಿತ್ತ ಪ್ರಾಪ್ತಿ ಆನಂದಾಂಡ ಅವು ಮಲ್ಲ ಅನುಗ್ರಹ ಬಂದು ಶಾಸ್ತ್ರ ಬಂದ್ಕೊಂಡು ಕಂಡ ಸಂಸಾರ ವೈರಾಗ್ಯ ಬಂಡ ಸಂಸಾರ ಪೂರ ಗುರುತು ಕಾಡುಗೆ ಪೌಡುಂದತ್ತು ಸಂಸಾರ ಇತ್ತೊಂದೇ ದೇವರನ್ನ ಮಿತ್ತ ಒಂದು ಚೂರಾಳ ಚಿಂತೆ ನಂಗೆ ಬರಂದು ಬರ್ತಿತ್ತನಂದಾಂಡ ಅನಾಯಾಸೇನ ಮರಣಂ ವಿನಾ ಧೈನ್ಯೇನ ಜೀವನಂ ದೇಹಿ ಮೇ ಕೃಪಯಾ ಕೃಷ್ಣ ಮಯಿ ಭಕ್ತಿ ಅಚಂಚಲ ಇಡೀ ಜೀವಕ ಬೋಡಾತಿನ ಆತೆ ಮರಣ ಕಾರಣ ಆ ರೀತಿ ಆಯಸಿದ್ದಂತೆ ಮರಣ ಆಗ್ಬಿಡಿ ಜೀವನ ಸಂದರ್ಭನು ನನಗೆ ಏರೆಟ್ಲ ಬೇಡದ ಕೇಳನ್ ಲೆಕ್ಕನ ಪರಿಸ್ಥಿತಿ ಬರೋಡು ದೇಹಿ ಮೇ ಕೃಪಯಾ ಕೃಷ್ಣ ತ್ವಯಿ ಭಕ್ತಿಂ ಅಚಂಚಲ ಆಗ್ಬಿಡಿ ಇನ್ನ ಭಕ್ತಿನ ಅಚಂಚಲವಾದಂತಿನ ಭಕ್ತಿನ ಅನುಗ್ರಹ ಮಲ್ಪಡ ವಿಶೇಷವಾದಂತಿನ ಪ್ರಾರ್ಥನೆ ಮಲ್ಪಡುವ ವಿಚಾರ ಏಕಬೋಡಾತ್ ಅಂತ್ಯಕಾಲದಲ್ಲಿ ನಿನ್ನ ಆ ಸ್ಮರಣೆಯನ್ನು ಮಾಡುವ ಹಾಗೆ ಬಂದ ದಾಸರೇ ಬಂದಿದ್ದಾರೆ ಅಂತ್ಯಕಾಡು ದೇವರನ್ನ ಸ್ಮರಣೆ ಮಾಡ್ತಿರಂದ ಮಾತ್ರ ಆಗ ಮೋಕ್ಷ ಸ್ವರ್ಗ ಇತ್ಯಾದಿ ಪ್ರಾಪ್ತಿ ಆಗುಂಡಿಗೆ ಅಂಡ ಅಂತ್ಯಕಾಡು ಮಾತ್ರ ಏನು ಸ್ಮರಣೆ ಮಾಡ್ತೀವಿ ಅಂತ ಮನ್ಪಂದೆ ಕುರುಂಡ ಅಪ್ಪಜಿಗೆ ತಾಯಿ ಕೇಂಡ ಜೀವಮಾನ ಪರ್ಯಂತ ಆಯೆ ದೇವ ಕಾರ್ಯ ಅಂತೇಳಿ ದೇವರನ್ನ ಚಿಂತನೆ ಮಾಡ್ಕೊಂಡಿದ್ದರಿಂದ ಮಾತ್ರ ಅಂತ್ಯಕಾಲ ಬರ್ಕೊಂಡಿಗೆ ಇದರಿಂದ ಬೇರೆ ಬೇರೆ ಯೋಚನೆ ಬರ್ಕೊಂಡಿಗೆ ಅದು ಆ ದೇವರನ್ನ ಆ ನಿರಂತರವಾದ ಸ್ಮರಣೆ ಚಿಂತನೆ ಮತ್ತೊಂದು ಆರೋಗ್ಯವಾದ ದೀರ್ಘಾಯುಷ್ಯದ ಅವರ ಜೀವನವನ್ನು ಸಾರ್ಥಕ ಪಡಿಪಣ ರೀತಿಯ ಆ ಅನುಭವಿಸುವ ಒಂದು ಆ ಎಡ್ಡ ರೀತಿಯ ಒಂದು ಪದವಿ ಸ್ಥಾನಮಾನ ಮಾತ ಪಡೊಂದು ಎಡ್ಡ ರೀತಿಯ ಜೀವನ ಮಲ್ಪದಂತ ಯೋಗ ಭಾಗ್ಯನು ನಂಗೆ ಮಾತರೆಗಳ ಆ ಆವಾಹನೆ ಮಲ್ಪದಂತಿನ ಆ ದೇವತಾ ಸನ್ನಿಧಾನಗಳು ನಂಗೆ ಮರಣಾನುಗ್ರಹ ಮಲ್ಪಡುವ ಬಣ್ಣದ ಪ್ರಸನ್ನ ಕಾರಣ ಪ್ರಾರ್ಥನೆ ಮಾಡ್ತೇನೆ त्वमेव शरणं तस्मात् कारणभावेन
ಯಾರು ಗೊತ್ತಾಯ್ತಾ ದೇವಪನ್ನವರು
Jepur kan dia bukan yang Jepur kan dia. apa saya kan
ವೇದಿಕೆಗೆ ಬನ್ನಿ. ಹಾಗೆ ವೇದಿಕೆಗೆ ಬರಬೇಕು. ಜನಾರ್ದನ ಮಾಸ್ಟರ್ ಭಾವ ಆನಂದಗೌಡ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿದೆ. ಇದೆಲ್ಲ ವೇದಿಕೆಗೆ ಬರ್ತೀರಾ? ಸರಿ, ಅವರನ್ನು ಮತ್ತೆ ಕರೀತೇವೆ. ಸತೀಶ್ ಅವರು ಸ್ವಲ್ಪ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ವಿಶೇಷವಾದ ಒಂದು ಗೌರವ ಇದೆ. ಅದಕ್ಕೆ ಅದರದೇ ಆದಂತಹ ಒಂದು ಇತಿಮಿತಿಗಳು ಕೂಡ ಇದೆ. 1, 2, 3, 5, 7, 9, 25, 50, 75 ಹಾಗೂ 100. ಈಗ ಜನಾರ್ದನ ಗೌಡರಿಗೆ ಇವತ್ತಿಗೆ 75 ಸಂದುತ್ತಾ ಇದೆ. ಆ ಪ್ರಯುಕ್ತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಬಂದಂತ ಎಲ್ಲ ಅತಿಥಿ ಅಭ್ಯಾಗತರನ್ನ ಕುಟುಂಬಸ್ಥರನ್ನ ಪ್ರೀತಿಪೂರ್ವಕವಾಗಿ ತಮ್ಮ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಬೇಕೆಂದು ಜನಾರ್ದನ ಮಾಸ್ಟರ್ ವಿನಂತಿಸ್ಕೊಳ್ತಾ ಇದ್ದೇನೆ. ಮುಲ್ಪ ಸೇರಂಚಿನ ಮಾತ ಎಂಕಲ್ನ ಕುಟುಂಬಸ್ಥರೇ ಪ್ರೀತಿದ ಬಂಧುಲೆ ಇನಿ ಎನ್ನ 12/10/72 ನಾನಿ 74 ವರ್ಷ ಕರೀದು ನಾನು ಎಲ್ಲೇ ದೂಕ 75 ವರ್ಷ ಸುರಾಪು 15 ವರ್ಷ ದೇವಸ್ಥಾನದ ಈ ಒಂದು ಕಾರ್ಯಕ್ರಮನ ಇಂಕಲ್ನ ಕೆಲವು ಮುಟ್ಟದ ಸಮಿತಿ ಕೂಡದು ಆಚರಿಸಿದಾಗ ಈ ಜೊತೆ ನಾನು 75 ಆಚರಣೆ ಮಾಡ್ಬೋದು ಒಂದು ಮನಸ್ಸಿಡು ಇತ್ತಂಡೆ ಇನ್ನು ಆಲೋಚನೆ ಮತ್ತೊಂದಿತ್ತೆ ಅಂಡ ಬೇತೆ ವಿಚಾರ ಕೂಡ ಇನ್ನು ಆಲೋಚನೆ ಮತ್ತೊಂದು ಇತ್ತೇನೆ. ಪರಮ ಪೂಜ್ಯನೇ ಸ್ವಾಮೀಜಿಯವರು ಬಂದಿತ್ತೇವೆ. ಆದರೆ ಸ್ವಲ್ಪ ಆರೋಗ್ಯದ ನಿಮಿತ್ತ ಆರ್ಲ ಬೈದಿದ್ದೆ. ಅಂಚೆ 6ನೇ ತರಗತಿ ಯಾನಿಯನ್ನ ಗುರುಕುಲಾಯನ ಹೆಡ್ ಮಾಸ್ಟರ್ ಮಂಡ ಗುರುಕುಲಕ್ಕೆ ಇತ್ತೇನೆ. ಆರೇನು ಇಂಥ ದಿನ ಇನ್ನು ಬರೋದು ಮಂಡೆ 6 ಬರ್ತದೇವೆ ಜನತೆ ಕಿಂಜಮ್ಮಂತ ಮಾತಾಡ್ರೆ ತಂಡ ಸಮಯ ಇತ್ತೇನೆ ದಿಂಜ ಕರಿಂದ ಹತ್ತನಂತ ಪಾತಿರ ಇರ್ತೇನೆ 6 ಲೈನ್ ಬರ್ತಿದ್ದೇವೆ ವೇದಿಕೆ ಇಡಲೇರು 75 ವರ್ಷ ಬಂದಾಗ ಏನು ಬಾರಿ ಆಲೋಚನೆ ಮಾಡ್ಕೊಡಬೇಕು ಅಂಚೆ ಆನೆ ಇಟ್ಟು ಇಡ್ಡಕ್ಕೆ ಸೈಡ್ ಮಾಸ್ಟರ್ ಆತು ಇನ್ನು ಕಡಬಾಗಿ ಬತ್ತನಾರು ಬರಗಡೆ ಮಾಸ್ಟರ್ ಏನು ಅಮ್ಮೇರು ಹಾಕಲು ಬರೋ ಒಟ್ಟಿಗೆ ಇತ್ತು ನಕಲು ದಿಕ್ಕಲು ಶಾಲೆ ಹೋಗಿತ್ತ ಅಪಗ
ಆರೆಂಕ್ಲೆ ಗುರುಕುಲ ಆದಿತ್ತೇನೆ ಅಂಚೆ ಒಂದು ಗುರುಕುಲ್ನ ಒಂದು ಋಣ ದಿಂಜ ಗುರುಕುಲ್ನಕಲ್ಲೇರು ಕಲ್ಪನಕಲ್ ಅಂತ ಆಯ್ತು ಒಂದು ದಿನ ಬೆರಳೆನಿಕಿದ ಗುರುಕುಲ್ನಕಲ್ ಎಂಕನೊಂದು ಋಣ ಇಲ್ಲಿ ಮಟ್ಟ ತೀರ್ಸೋ ಉದ್ದೇಶ ಇನ್ನಿದ್ದೀವು ಅಂದ ಆದ್ರೆ ಇಟ್ಲ ಏನು ಮೊರಾಣಿ ಪೂತು ಬಣ್ಣೆ ಇಂಚೆ ಒಂದು ಸರ್ ಅವ್ರು ಬರೋ ಹುಡುಗನು ನನಗೆ ನಾನು ಅಂಚಾದು ಆರೇಗ್ಲ ಆರ್ನ ಶ್ರೀಮತಿಯರೆಗಳ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಕ್ಕ ಗೋಪಾಷ್ಟಕತ್ಲಾಯರು ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ಆಶ್ಚರ್ಯ ವಾರಗಿಂಚಿನ ಸನ್ಮಾನ ಕೆಲವು ಆಶ್ಚರ್ಯ ಅಲ್ಲ ಅವು ಯಾರು ದೇವಸ್ಥಾನ 3 ವರ್ಷ ಅಧ್ಯಕ್ಷ ಆದಿತ್ತೆ అయిన 3 ವರ್ಷ ಎಡ್ಡ ರೀತಿ ಕರಿಪೇರ ಅದಕ್ಕೆ ಭಾರಿ ಸಹಕಾರ ಮಾಡ್ತಾರ ಯಾನ ಅಧಿಕಾರ ವಹಿಸಂಗನೆ ಹೋದ ಕೇಂದ್ರ ಆಡನ್ನು ಈಗನಿಂದ ತುಂಬ ಸಹಕಾರ ಕೊರ್ಪಂದು ಇತ್ತನಿಂದ ಭರವಸೆ ಕೊರಡು ಕೊರಂಡ ಯಾನ ಅಧ್ಯಕ್ಷ ಸ್ಥಾನ ವಹಿಸುವಂತ ಅದು ಅಪಗನೆ ವಾ ಪಾತ್ರ ಬಂಡರ ಯಾನು ಹುಡ್ಕೊಂಡೆ ಮುಟ್ಟ ఆయన 6 ಪಾಲಿಸದೇವು ಒಂದು ಎರಡನೆಯನ್ನ ಗುರು ನನವರಿಯನ್ನ ಬಾವೇರು ಎನ್ನ ಬುಡದಿನ ಅಣ್ಣೆ ಅಟ್ಲ ಕುಟುಂಬಡು ಮತ್ತೆ ಉಪ್ಪುಣ್ಯಾರು ಹಿರಿಯಾರು ಎನ್ನ ಬರವಾತ ಬಾಗಿದಕ್ಲೇನು ನೋಡ್ಕೊಂಡಾಗ ಎನ್ನ ಗುರುಕ್ಲೇನು ನೋಡ್ಕೊಂಡಾಗ ಅನ್ನ ಬರವಾತ ನನ್ನ ಅಣ್ಣನು ಎನ್ನ ಭಾವನ ಮಾಡ್ಕೊಡ ನಾವು ಹಿಡಿದ ಉಂಟು ಅವು ಸೂಕ್ತ ವಿಠಲ್ ಶೆಟ್ರು ಆ ಜಂಕ ಹೆಡ್ ಮಾಸ್ಟರ್ ಅಲ್ಲಿಗೆ ಹೆಡ್ ಮಾಸ್ಟರ್ ಬಹುಶಃ ಎಂಕಲ ಒಂದು ಮದುವೆ ಅವ್ರನಿಂದ ಆಯ್ತು ವಿಠಲ್ ಶೆಟ್ರ ಪಾತ್ರಲ ದಿಂಜ ಉಂಟು ಆರ್ನ ಹೆಡ್ ಮಾಸ್ಟರ್ ಆಗ್ತಿನ ಸಂದರ್ಭ ಕೂಡ ಆಗ್ತಾನೆ ಅಂಚ ಆರ್ನ ಆಯ್ತಂದು ಪಾಲುಂಡು ಆವೇರ ಅವೇ ಪಡೆ ಇನಿ ಮಾತ ನಾವು ಮಾತ ಸೇರಿದ ಯಾನ ಎಂಕ ಗೌರವದ ವಿಚಾರ ಎನ್ನ ಋಣ ತೀರ್ಸಪ್ಪನ ಒಂದು ಉದ್ದೇಶ ಈ ಕಾರ್ಯಕ್ರಮನು ಮಾತಾಡಲಿಲ್ಲ ಅಂಚಾದ್ರೆ ಭದ್ರಂಚಿನ ನಿವೃತ್ತ ಶಿಕ್ಷಣಾಧಿಕಾರಿ ವಿಠಲ್ ಶೆಟ್ರು ಹೆಡ್ ಮಾಸ್ಟರ್ ಆರೇಕ್ಲ ಬೊಕ್ಕ ಪ್ರಧಾನ ಅರ್ಚಕರಾಯನ ಗೋಪಾಷ್ಟ ಕಿದ್ಲಯ ಅಕ್ಲ ದಂಪತಿನೇ ಇರಲಿಲ್ಲ ಬೊಕ್ಕ ಟೈಗರ್ ಮಾಸ್ಟರ್ ಗುರುಕುಲು ಅಕ್ಲಿ ದಂಪತಿನೇ ಇರಲಿಲ್ಲ ಬೊಕ್ಕ ಬಾವೇರ್ ಅಕ್ಕ ಅಕ್ಲಿಗಳ ಒಟ್ಟು ಆತ್ಮೀಯವಾದ ಸ್ವಾಗತನು ಬಯಸ ಒಂದು ಏನು ದಿಂಜ ಪಾತ್ಯರ ಹೋಗಿ ದಾದ ಸಮಯ ದಿಂಜ ಕರೀದಿಂಡೆ ಅನ್ನೇಡು ವಾತಾವರಣ ಸರಿಜಿ ಅಂಡ್ ಒಂಜಿ ವಾತನ ಒಂಜಿ ಪಾತ್ರ ನಾನು ಹೊರಡಾಕೊಂಡು ಮನುಷ್ಯ ಪುಟ್ಟನಾಗ ಪುಟ್ಟಿ ಸಾಧಕ ದೇವರು ಭಗವಂತೆ ನಾವು ಅನ್ಕೋ ಯಾಮೆ ಹಾಗೆ ಇಲ್ಲಿ ಬಾಳೆ ಪುರಾಣಿ ನಮ್ಮ ಬೆತ್ತಾಟ ಕಳ್ಕೊಡ್ಬೇಕು ಪೋಲ ಅಂತ ಅವು ಆನಂದಿಜ್ಜಿ ಪೊಣ್ಣಂದಿಜ್ಜಿ ಒಟ್ಟುಗೆ ಬೆರಿಬತ್ತೊಂದು ಮಾಡ್ಕೊಂಡು ಅದು ಬಾಳೆಂದಿಜ್ಜಿ ಹುಡುಗಂದಿಜ್ಜಿ ಪರಬೆಂದಿಜ್ಜಿ ಪ್ರಾಯ ಶ್ರೀಮಂತಿಂದಿಜ್ಜಿ ಮಲ್ಲ ವಿದ್ಯಾವಂತಿಂದಿಜ್ಜಿ ವಹುಲ ಲೆಕ್ಕ ಇಜ್ಜಿ ವಾ ಇನ್ಫ್ಲುಯೆನ್ಸ್ ಇಲ್ಲ ಆಟ ನಡಪ್ಪಿ ನಮ್ಮ ಬೆರಿವತ್ತನ ಅಲ್ಲಿ ಏಪ ಆರ್ಡರ್ ಆಗ್ತಂದು ಆಯ್ತ ಇಂದ ಇಂಚಿನಾನೆ ಅಲ್ಲಿ ತಂದು ಬರೋದು ಪಂಚಾಯತ ಬಂತೇರ ಆ ಕ್ಷಣ ಏರ್ನಾಳು ಇನ್ಫ್ಲುಯೆನ್ಸ್ ಇಜ್ಜಿ ರಪ್ಪ ಇಂಚಿನ ಬಂತೇರ ಐನೇ ಮಾತಂದು ಕೋಪೆ ಐನೇ ಏನು ಬಂಪೆ ಬಹುಶಃ ಇನ್ನೇ ಮೂಲ ಯಾನುಳ್ಳೆ ಎಲ್ಲದವು ನಾವು ನಿಜಂಟದಾವತ್ತು ಭವಿಷ್ಯತ್ತದವು ಈ ಸೆಕೆಂಡ್ ಬುಕ್ಕ ನಾವು ಉಳ್ಳಾಣ ಅಂತ ಗೊತ್ತಿದ್ದಿ ಅದಕ್ಕೆ ಒಳದು ಇಡಮುಟ್ಟಾಂಡಲ್ಲಿ ನಮ್ಮನ್ನು ಬದುಕರ ಆ ದೇವರು ಅವಕಾಶ ಕೊಡ್ತಾರೆ ಅಂತ ಬಂದದು ಇನ್ನು ಆ ದೇವರನ್ನು ಮುಲ್ಪ ಪೂಜೆ ಮಾಡ್ತಾನ ಮಾತಾಡಲ್ಲ ಈ ಪೂಜೆಯನ್ನು ತೂದು ಅಂತ ಪ್ರಸಾದನ ಪಡೆದು ಬಹುಶಃ ನಮ್ಮ ಆಯುಷ್ಯನು ಯಾನಿಂತ ಬೇಡಂತೇನ ಆಯುಷ್ಯ ವೃದ್ಧಿ ಅಂತೇಳಿ ಮಾತಾಡಲ್ಲ ಆಯುಷ್ಯ ಅಭಿವೃದ್ಧಿ ಆಗಿ ಹೆಚ್ಚಾಗಿ ಬಂದು ಯಾನು ಈ ಪಾತ್ರನು ಇಡೆಗೆ ಕುಂತವೆ. ಕುಟುಂಬದ
ಸರ್ವ ಸದಸ್ಯರನ್ನ, ಹಿರಿಯರನ್ನ, ಕಿರಿಯರನ್ನ, ಗಣ್ಯಾತಿಗಳನ್ನ ಒಂದೇ ಮಾತಿನ ಮೂಲಕ ಸ್ವಾಗತಿಸಿದ ಜನರುಗಳು. ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದಾಗೆ ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿದಂತ ಪ್ರತಿಯೊಂದು ಜೀವಿಗೂ ಮರಣ ಶಾಶ್ವತ. ಯಾರು ಎಷ್ಟು ಕಾಲ ಎಲ್ಲಿ ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೂ ಕೂಡ ಇವತ್ತು ಜನಾರ್ದನ ಗೌಡರು ತಮ್ಮ 75ನೇ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಅವರೆಲ್ಲ ಹಿತೈಷಿಗಳು ಈಗ ಕೇಕ್ ಅನ್ನ ಕಟ್ ಮಾಡುವುದರ ಮೂಲಕ ಆ ಒಂದು ಸಂಭ್ರಮವನ್ನ ಆಚರಿಸಿಕೊಳ್ಳಲಿಕ್ಕಿದ್ದಾರೆ. ವಿಮಲ ಟೀಚರ್ ಒಂದು ನಿಮಿಷ. ದೀಪವನ್ನ ಬೆಳಗಿಸುವುದರ ಮೂಲಕ ಕುಟುಂಬದ ತರವಾರ ಮನೆಯಲ್ಲಿ ನಡೆಯಲಿಕ್ಕಿದೆ. ವಿದ್ಯುಕ್ತವಾಗಿ ಇವತ್ತು ದೀಪವನ್ನು ಬೆಳಗಿಸುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಈ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಈ ತನಕ ವೈದಿಕ ದೈವದ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಕೇಕ್ ಅನ್ನ ಕಟ್ ಮಾಡಿ ದೇವರ ಆಶೀರ್ವಾದದಿಂದ ಆರೋಗ್ಯ ಸಂಪತ್ತು ಎಲ್ಲವೂ ಕೂಡ ನಮಗೆ ಒದಗಿ ಬರ್ತದೆ. ಧನ್ಯವಾದಗಳು. ಮುಂದಕ್ಕೆ ಜನಾರ್ದನ ಗೌಡರ ಆಶಯದಂತೆ ಗಣ್ಯರನ್ನ ಗೌರವಿಸುವಂತ ಸಮಯ. ಮೊದಲಿಗೆ ಕೆದಿಲಯ ದಂಪತಿಗಳು. ಸುಬ್ರಹ್ಮಣ್ಯ ಕೆದಿಲಯ ದಂಪತಿಗಳ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅಮ್ಮನನ್ನು ವಿಶೇಷವಾಗಿ ಹಿರಿಯರನ್ನ ಗೌರವಿಸ್ತಾ ಇದ್ದೇವೆ. ಕೆದಿಲಾಯ ದಂಪತಿಗಳನ್ನ ಹಣಮಜಲು ಕುಟುಂಬಸ್ಥರ ಪರವಾಗಿ, ಇವರ ಜನ್ಮದಿನದ ನೆನಪಿನ ಪರವಾಗಿ ಶಾಲು ಹೊದಿಸಿ ಹಾರವನ್ನು ತೊಡಿಸಿ ಫಲತಾಂಬೂಲ ಸ್ಮರಣಿಕೆಗಳನ್ನು ನೀಡಿ
ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. ಧನ್ಯವಾದಗಳು. ಸಭಾ ಸನ್ಮಾನವನ್ನ ಅಭಿನಂದನೆಗಳನ್ನ ಸ್ವೀಕರಿಸಿದಂತ ಕಿದಿಲಾಯ ದಂಪತಿಗಳಿಗೆ ಮುಂದೆ ಜನಾರ್ದನ ಮಾಸ್ಟರ್ ಗುರುಗಳು, ಹಿರಿಯರು, ಜ್ಞಾನವೃದ್ಧರು, ವಯೋವೃದ್ಧರಾದಂತಹ ಪೆರ್ಗಡೆ ಗೌಡ ಇವರಿಗೆ ದಂಪತಿಗಳಿಗೆ ನಾವು ಈಗ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಪೆರ್ಗಡೆಗಳ ದಂಪತಿಗಳು ವೇದಿಕೆಯಲ್ಲಿ ಆಸೀನರಾಗಬೇಕು. ಶಾಲು ಹೊದಿಸಿ ಹಾರವನ್ನ ತೊಡಿಸಿ ಚೂರು ಉಂಟಲ್ಲ ಫೋಟೋ ತೆಕ್ಕ ಧನ್ಯವಾದಗಳು. ಮುಂದೆ ಜನಾರ್ದನ ಗೌಡರ ಭಾವ ಅವರನ್ನ ಗೌರವಿಸ್ತಾ ಇದ್ದೇವೆ, ಆನಂದ ಗೌಡ ಇವರನ್ನ. ಆನಂದಗೌಡ ಇವರನ್ನ ಗೌರವಿಸ್ತಾ ಇದ್ದೇವೆ. ಶ್ರೀಯುತರಿಗೆ
ಧನ್ಯವಾದಗಳು. ಇನ್ನೋರು ವಿಶೇಷವಾದಂತಹ ಅತಿಥಿ. ಸರಿ, ಸೇರಿರುವ ಎಲ್ಲ ಗಣ್ಯಾತಿ ಗಣ್ಯರ ಪರವಾಗಿ ಜನಾರ್ದನಗೌಡರ ಶಿಷ್ಯ ಒಡನಾಡಿ ಸತೀಶ್ ನಾಯ್ಕು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಿತ್ತು ವಿನಂತಿಸಿಕೊಳ್ತಾ ಇದ್ದೇನೆ. ಎಪ್ಪತ್ತೈದು ವರ್ಷ ತುಂಬಿದ ನನ್ನ ಗುರುಗಳು ಹಾಗೂ ಟೀಚರ್ ವಿಮಲಾ ಟೀಚರ್ ಇಬ್ಬರು ನನಗೆ ಗುರುಗಳೇ. ಇವತ್ತಿನ ಈ ಸಮಾರಂಭದ ಮುಖ್ಯ ಸ್ಥಾನದಲ್ಲಿರುವ ನಮ್ಮ ಜನಾರ್ದನ ಮಾಸ್ಟರ್ ದಂಪತಿಯವರೇ, ನಮ್ಮ ಇನ್ನೊಬ್ಬರು ಗುರುಗಳು ಕರಗಡಗೌಡರು, ಹಾಗೆ ನಮ್ಮ ವಿಠಲ್ ಶೆಟ್ಟರು 75ರಲ್ಲಿ ಅವರು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಾಗ ಜನಾರ್ದನ ಮಾಸ್ಟರ್ ಕೂಡ ಅದೇ ಹೊತ್ತಿಗೆ ಸುಬ್ರಹ್ಮಣ್ಯದಿಂದ ಬಂದು ಇಲ್ಲಿ ಜಾಯಿನ್ ಆಗಿದ್ದರು. ಆ ಎರಡು ಏನೋ ಒಂದು ಅವಿನಾಭಾವ ಸಂಬಂಧ ಇರಬೇಕು. ಇಬ್ಬರನ್ನು ಕೂಡ ನಾನು ನೋಡೋ ಒಂದು ಯೋಗ ನನಗೆ ಇವತ್ತು ಸಿಕ್ಕಿದೆ. ಮಾಸ್ಟರ್ ನೀವು ಅವತ್ತು ತಿಳಿಯುತ್ತಿದ್ದು ನನಗೆ ಇವತ್ತು ಕೂಡ ನನ್ನ ಮರ್ತು ಹೋಗಲಿಲ್ಲ. ಅಷ್ಟು ಚಂದ ನಗಾಡಿಕೊಂಡೇ ಅವರ ಒಂದು ಪಾಠವನ್ನು ಮಾಡ್ತಾ ಇದ್ರು ವಿಠಲ್ ಶೆಟ್ಟರೆ. ಹಾಗೂ ಸನ್ಮಾನಿತಗೊಂಡಿರುವ ನಮ್ಮೆಲ್ಲರಿಗೂ ಹಿರಿಯರು, ನಮ್ಮ ಈ ಎಲ್ಲ ಭಾಗದ ಒಂದು ವೈದಿಕ ಇದರಲ್ಲಿ ಅತ್ಯಂತ ಹಿರಿಯರಾಗಿರುವ ಶ್ರೀ ಗೋಪಾಲಕೃಷ್ಣ ಕೆದ್ಲೆಯರೇ ಹಾಗೂ ಅವರ ಭಾವ ಆನಂದಗೌಡ್ರೆ, ಹಾಗೆ ಇಲ್ಲಿ ನೆರೆದಿರುವ ನನ್ನೆಲ್ಲ ಸೇರಿದ ಬಂಧುಗಳ, ನಾನು ಇವತ್ತು ಒಂದು ನನಗೆ ಜನಾರ್ದನ ಮಾಸ್ಟರ್ಗೆ ಇರುವಷ್ಟು ಒಡನಾಟ ಬೇರೆ ಯಾರಿಗೂ ಇಲ್ಲ. ಆ ರೀತಿಯಲ್ಲಿ ಇವತ್ತು ನಾವು ನನ್ನ ಹಿರಿಯರು ಮತ್ತು ಜನಾರ್ದನ ಮಾಸ್ಟರ್ ತಂದೆಯಾದ ಬಾಲನ ಮಾಸ್ಟರು, ಅಚ್ಯುತ ಮಾಸ್ಟರು, ಇವರೆಲ್ಲ ನನ್ನ ಅಜ್ಜನಿಗೆ ಅವತ್ತಿನಿಂದ ಆತ್ಮೀಯರು, ಇವತ್ತಿನವರೆಗೂ ಆತ್ಮೀಯರಾಗಿದ್ದೇವೆ ನಾವು. ಅದೇ ರೀತಿ ನನಗೆ ಒಂದು ಘಟನೆ ಏನು ಅಂತ ಹೇಳಿದ್ರೆ, 75ರಲ್ಲಿ ಜನಾರ್ದನ ಮಾಸ್ಟರು ನಮ್ಮ ಶಾಲೆಗೆ ಬಂದಾಗ ವಿಮಲಾ ಟೀಚರ್ ಕೂಡ ಅದೇ ಹೊತ್ತಿಗೆ 1 ವರ್ಷ ಮೊದಲು ಬಂದಿದ್ರು. ಆಗಲೇ ಅವರೊಳಗೆಲ್ಲ ಒಂದು ಲವ್ ಸ್ಟಾರ್ಟ್ ಆಯಿತು, ಅಲ್ಲಿ ಮದುವೆ ಆಯಿತು. ನಮಗೆ ಅದು ಆವತ್ತಿನ 75ನೇ ಇಸವಿಯಲ್ಲಿ ಲವ್ ಅಂತ ಹೇಳುವ ಶಬ್ದವೇ ಇರಲಿಲ್ಲ. ಆದರೆ ಅದನ್ನು ಪ್ರಥಮವಾಗಿ ವಿಮಲಾ ಟೀಚರ್ ಮತ್ತೆ ಜನಾರ್ದನ ಮಾಸ್ಟರು ಆ ಒಂದು ಲವ್ ಮಾಡಿದ್ರು ಕೂಡ ಮದುವೆ ಎಲ್ಲರನ್ನು ಕರೆದು ಶಾಸ್ತ್ರೋಕ್ತ ರೀತಿಯಲ್ಲಿ ಮದುವೆ ಆದರು. ಇವತ್ತು ನಮ್ಮೆಲ್ಲರೊಟ್ಟಿಗೆ ಇದ್ದೇವೆ. ಸರ್, ನಿಮಗೆ ನನ್ನ ಗೌರವಗಳು. ಟೀಚರ್ ವಿಮಲಾ ಟೀಚರ್ ಗೌರವ. ಅದೇ ರೀತಿ ನಾನು ಮತ್ತೆ ಮಾಸ್ಟರ್ ಒಡನಾಟ ಹೇಗಿದೆ ಅಂತ ಹೇಳಿ ಇವತ್ತಿಗೂ ಕೂಡ ಅವರು ಕನ್ನಡ ಸಾಹಿತ್ಯ ಸಮಿತಿ ಅಧ್ಯಕ್ಷರು, ನಾನು ಕಾರ್ಯದರ್ಶಿಯಾಗಿದ್ದೆ. ಹಾಗೆ ಅನೇಕ ಸಂಘ ಸಂಸ್ಥೆಗಳನ್ನು ನಾವು ಜೊತೆಗಿದ್ದೆವು. ಗಣೇಶೋತ್ಸವ ಇರ್ಬೋದು, ಎಲ್ಲ ಇದ್ರು ಕೂಡ ಅವ್ರದ್ದೊಂದು ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಯಾರನ್ನೂ ಎದುರು ಹಾಕೊಳ್ಳೋದಿಲ್ಲ, ಎಲ್ಲರೊಟ್ಟಿಗೆ ಒಳ್ಳೆಯದರಲ್ಲಿ ಇದ್ದುಕೊಂಡು ಆ ಸಮಾಜದಲ್ಲಿ ಏನಾಗಬೇಕು ಅದರ ಬಗ್ಗೆ ಜಾಸ್ತಿಯಾಗಿ ಅವರಾಗಿ ಶ್ರಮ. ಅವರ ಕತೆ ಕೇಳಿದ್ರೆ ವಿಮಲಾ ಟೀಚರು ಹುಲ್ಲು ತೆಗಿಲಿಕ್ಕೂ ಮತ್ತೆ ಇದಕ್ಕೆ ಆಕಳಿಗೆ ಅಕ್ಕಚಿಡ್ಲಿಕ್ಕೆ ಮಾತ್ರ, ಇದು ಎಲ್ಲ ಕೆಲಸ ಇವರೇ. ಅವರಿಗೂ ಅಷ್ಟೇ, ಇವರು ಬರುವವರೆಗೆ ಅವರು ಕಾಯಬೇಕು. ನಂತರ ಈ ಅಕ್ಕಚ್ಚೆಲ್ಲ ಇಟ್ಟು ಅವರು ಮಲಗುವಾಗ 2 ಗಂಟೆ ರಾತ್ರಿ. ಆ ರೀತಿ ಒಂದು ಗಂಡ ಹೆಂಡತಿ ಅವರ ಒಂದು ಸಾಂಸಾರಿಕ ಜೀವನ. ಇವತ್ತು ನಾನು ಹೇಳ್ತೇನೆ, ಒಬ್ಬರು ಮಾಸ್ಟರ್ ಒಬ್ರು ಟೀಚರ್ ಇದ್ರೆ ಇವತ್ತು ಎಂತ ಐಷಾರಾಮಿ ಜೀವನ ಮಾಡ್ತಾ ಇದ್ದಾರೆ ಉಳಿದವರು ಅಂತ. ಆದರೆ ಇವರ ಪರಿಸ್ಥಿತಿ ನೋಡಿದ್ರೆ ಸಮಾಜಕ್ಕೋಸ್ಕರ ಎಲ್ಲವನ್ನು ಅರ್ಪಣೆ ಮಾಡಿದ್ದಾರೆ ಅವರು. ಅದು ನನಗೆ ಅವರ ಬಗ್ಗೆ ಇರುವ ಹೆಮ್ಮೆ. ಇವತ್ತು ಅವರಿಗೆ ದೇವರು ಒಳ್ಳೇದು ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಇವತ್ತಿನವರೆಗೆ ಕೂಡ ಒಂದು ಜನಾರ್ದನ ಮಾಸ್ಟರು ಅಂತ ಹೇಳಿದ್ರೆ ನನಗೆ ಇವತ್ತು ಗೌರವ, ನನಗೆ ಆತ್ಮೀಯತೆ ಉಂಟು, ಅಷ್ಟೇ ನನಗೆ ಗೌರವ ಕೂಡ ಇದೆ. ಆ ಗುರುಭಕ್ತಿ ಇನ್ನೂ ಇವತ್ತು ಇದೆ. ಆ ಜನಾರ್ದನ ಮಾಸ್ಟರ್ ಫ್ಯಾಮಿಲಿ, ಇವರು ಬಾಲನ ಮಾಸ್ಟರ್ ಫ್ಯಾಮಿಲಿ ಆಗಲಿ, ಅಚ್ಯುತ ಮಾಸ್ಟರ್ ಫ್ಯಾಮಿಲಿ ಆಗಲಿ, ಯಾಕೆ ಇವತ್ತು ಕೂಡ ಕಲ್ಕಡೆ ಮಾಸ್ಟರ್ ಅವರ ಮನೆಗೆ ಹೋದ್ರೆ ಕಾಫಿ ಕುಡಿಯೋದು ನಾನು ಬರುವುದೇ ಇಲ್ಲ. ಹಾಗೆ ಅನಂತರ ಯಾರಿದ್ರು.
ಮತ್ತೆ ವೆಂಕಟರಾಯರಿದ್ರು. ಅವರೆಲ್ಲ ಒಂದು ಫ್ಯಾಮಿಲಿ ಹೇಗಿತ್ತು ಅಂತ ಹೇಳಿದ್ರೆ ಇವತ್ತಿನವರೆಗೆ ಕೂಡ ಆ ಒಂದು ಹಿಂದಿನ ಗುರುಗಳ ಒಂದು ಅವರ ಒಂದು ನಡವಳಿಕೆ ಇವತ್ತಿನ ಅವರಿಗೆ ಒಂದು ಮಾದರಿ. ನಾವು ಅವರಿಗೆ ಅವರು ನಮ್ಮನ್ನು ಅಷ್ಟು ಚಂದ ರೀತಿಯಲ್ಲಿ ನಮಗೆ ವಿದ್ಯೆ ಕಲಿಸಿಕೊಟ್ಟಿದ್ದಾರೆ. ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಪುರುಷ ವ್ಯಕ್ತಿ ಆಗಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಾವು ಕೂಡ ಅಷ್ಟೇ ಅವರಿಗೆ ನಾವು ಗುರು ಕಾಣಿಕೆ ಅವರು ಹೇಳಿಕೊಟ್ಟ ದಾರಿಯನ್ನು ನಾವು ನಡೆದು ಅವರಿಗೆ ಕೂಡ ಒಂದು ಕೀರ್ತಿ ತರುವುದು ನಮ್ಮ ಕರ್ತವ್ಯ. ಇಷ್ಟು ಹೇಳಿ ಜ್ಞಾನಧರ ಮಾಸ್ಟರ್, ನಿಮಗೆ ದೇವರು ವಿಮಲಾ ಟೀಚರ್, ನಿಮಗೆ ದೇವರು ಇನ್ನು ಮುಂದೆ ಕೂಡ, ಯಾಕಂದರೆ ಈಗ ಇನ್ನು ವಾನಪ್ರಸ್ಥಾಶ್ರಮ ನಾಳೆಯಿಂದ ಸ್ಟಾರ್ಟ್. ಇಲ್ಲಿ ಅವರಿಗೆ ಸಂಸಾರದ ಜೀವನ ಆಯಿತು. ಇನ್ನು ವಾನಪ್ರಸ್ಥ ಅಂತ ಹೇಳಿದರೆ ಕಾಡಿಗಲ್ಲ, ಸಮಾಜಕ್ಕೋಸ್ಕರ ನಿಮ್ಮ ಏನು ಮುಂದಿನ ಪೀಳಿಗೆಗೆ ನಿಮ್ಮದು ಒಳ್ಳೆಯದು ಏನುಂಟು ಅದನ್ನು ನೀವು ಕೊಡಬೇಕು ಅಂತ ಹೇಳ್ತಾ ಇಬ್ಬರಿಗೂ ನಾನು ಮಾತಾಡಲಿಕ್ಕೆ ಅದ್ರ ಜೊತೆಗೆ ನಾನು ವಿಠಲ ಶೆಟ್ಟಿ ನನಗೆ ಎಷ್ಟೋ ವರ್ಷದ ನಂತರ ನನಗೆ ನೋಡಿ ಖುಷಿ ಆಯಿತು. ನಾನು ಆಗಲೇ ಹೇಳಿದೆ ಅವರು ಹೊಡೆದದ್ದೆಲ್ಲ ಇವತ್ತು ಈಗ ನೆನಪು ಬಂತದ್ದು, ಅದು ಇನ್ನೂ ಚಳಿ ಹೋಗಲಿಲ್ಲ. ಸರ್ ನೀವು ಇಲ್ಲಿ ಬಂದಿದ್ದು ನಿಮಗೂ ಕೂಡ ನಾನು ಗೌರವವನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲರಿಗೂ ಹೊರಗಡೆ ಭಾಷೆಗೂ ಗೌರವ ಸಲ್ಲಿಸುತ್ತಾ ಎಲ್ಲರಿಗೂ ಗೌರವ ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸತೀಶ್ ನಾಯಕರಿಗೆ. ಮುಂದೆ ಕಡಬದ ಹಿರಿಯ ಧುರೀಣ ರಾಜಕೀಯ ಧುರೀಣ ಮೀರಾ ಸಾಹೇಬ್ ಎರಡು ಮಾತಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಗಣ್ಯ ವ್ಯಕ್ತಿಗಳೇ, ಈ ದಿನ ನನ್ನ 74 ವರ್ಷ ಮುಗಿಸಿ 25ಕ್ಕೆ ಕಾಲಿಟ್ಟಂಥ ಮಾಸ್ಟ್ರು ಹಾಗೂ ಮಿತ್ರರು ಆದಂತಹ ಜನಾರ್ದನ ಮಾಸ್ಟ್ರೆ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ ಹಾಗೂ ಮಾತೆಯರೇ ಹಾಗೂ ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ನನಗೆ ಒಂದು 15 ದಿವಸ ಮುಂಚೆ ಸಿಕ್ಕಿದ್ರು. ನಿಮ್ದೆಷ್ಟು ಪ್ರಯಾಣ ನಮ್ದೆಷ್ಟು ಪ್ರಯಾಣ ಅಂತ. ಈ ದಿನ ಅಂತ ನನಗೆ ಗೊತ್ತಿಲ್ಲ. ನಾನು ಉದಯವಾಣಿ ಸುದ್ದಿಯಲ್ಲಿ ನೋಡಿ ಗೊತ್ತು, ಸಂತೋಷ ಆಯಿತು. ಹೇಗೂ ನಾನು ಊರಿನಲ್ಲೇ ಇದ್ದೆ. ನಾನು ಇದೆಲ್ಲ ಕಾರ್ಯಕ್ರಮ ನಾನು ಇದೆ ಅಂತ ತಿಳ್ಕೊಳ್ಳೂ ಇಲ್ಲ. ಮನೆಗೆ ಹೋಗಿ ಒಂದು ಅವರನ್ನು ಕೈ ಕೊಟ್ಟು ಅಭಿನಂದಿಸಿ ಹೋಗು ಅಂತೇಳೋ ಉದ್ದೇಶದಿಂದ ಬಂದರು. ಬಂದು ಕೆಲವು ಹೊತ್ತಾಯಿತು. ನಾನು ಬರುವಾಗ ಪೂಜೆಯಲ್ಲಿದ್ದಾರೆ. ಪೂಜೆ ಮಾಡಿ ಆ ದೇವರ ಪ್ರಸಾದ ದೇವರ ತಲೆಗೆ ಹಾಕ್ತಾ ಇತ್ತು ಅಂತ ಹೇಳಿದರೆ 74 ವರ್ಷದಲ್ಲಿ ನಾನು ತಿಳ್ಕೊಂಡ ಮಟ್ಟಿಗೆ ಏನಿತ್ತು ಅದೆಲ್ಲ ಹೋಯ್ತು. ಇನ್ನು ಅವರ ವರ್ಷ ಆರಂಭ ಅಂತ ನನ್ನ ತಿಳುವಳಿಕೆ. ನಾನು ಇದೇ ಗ್ರಾಮದವರು, ನಾವು ಒಂದೇ ಗ್ರಾಮದವರು. ಹಲವಾರು ವರ್ಷದಿಂದ ನನಗೂ ಅವ್ರಿಗೂ ಬೇರೆ ಏನಿಲ್ಲ, ಪರಿಚಯ ಹಾಗೂ ಸ್ನೇಹ. ಯಾಕೆ ಪರಿಚಯ ಸ್ನೇಹ ಅಂತ ಹೇಳಿದರೆ, ಸಮಾಜದ ಯಾವುದೇ ಕೆಲಸ ಅವ್ರ ಜಾತಿ ಮತ ನೋಡಲಿಲ್ಲ. ಆ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ನಮ್ಮ ದೇವಸ್ಥಾನದ ಕಾರ್ಯಕ್ರಮದಲ್ಲಿದ್ದಾರೆ, ಬೇರೆ ಬೇರೆ ಭಜನಾ ಮಂದಿರ ದೇವಸ್ಥಾನದ ಕಾರ್ಯಕ್ರಮದಲ್ಲಿದ್ದಾರೆ. ಅದೇ ರೀತಿ ನಮ್ಮ ಮಸೀದಿಯ ಕಾರ್ಯಕ್ರಮದಲ್ಲಿ ಕೂಡ ಇದ್ದಾರೆ. ಆ ಉರುಸ ಆಗುವಾಗಲೂ ಕೂಡ ಅಲ್ಲಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆ ರೀತಿ ಅವರಲ್ಲಿ ಒಂದು ಚಂಚಲ ಒಂದು ಬದ್ಧತೆ ಅದಿಲ್ಲ. ಅವರು ಒಳ್ಳೆಯ ಒಂದು ಆತ್ಮಪೂರ್ವಕವಾಗಿ ಕೆಲಸ ಮಾಡತಕ್ಕಂಥವ್ರು. ಸಮಾಜದಲ್ಲಿ ನಾವು ಹಲವಾರು ವಿಚಾರದಲ್ಲಿ ಒಂದಾಗಿ ಕೆಲವು ವಿಚಾರಗಳಲ್ಲಿ ಡಿಸ್ಕಸ್ ಮಾಡಿದೆವು. ಒಳ್ಳೆ ಸಮಾಜದ ಒಳ್ಳೆ ಕೆಲಸದಂತೆ ಬೇರೆ ಯಾವ ಕೆಲಸಕ್ಕೆ ಅವರು ಮುಂದೆ ಬಂದದ್ದು ನನಗೆ ಗೊತ್ತಿಲ್ಲ. ಅನಿರೀಕ್ಷಿತವಾಗಿ ಒಮ್ಮೆ ಅವರಿಗೆ ಹಿಂದೆ ಒಂದು 10-20 ವರ್ಷ ಮುಂಚೆ ಎಲ್ಲಿಗೆ ವರ್ಗಾವಣೆ ಆಗಿತ್ತು. ಆಗ ನಮ್ಮ ಮನೆ ಬಂದು ಹೀಗೆ ಆಗಿಬಿಟ್ಟಿದ್ದಲ್ಲ, ಕೆಲವರು ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ಹೇಳಿ. ನಿಜವಾಗಿ ನನಗೆ ಗೊತ್ತಿಲ್ಲ ಇತ್ತು. ಆದರೂ ನನ್ನ ಹೆಸರು ಹೇಳೋದು ಬೇಡ, ವಿದಿನ್ 3 ದಿವಸ ಅವಕಾಶ ಕೊಡಿ, ವರ್ಗಾವಣೆಯನ್ನು ರದ್ದು ಮಾಡಿ ಇಲ್ಲೇ ನಿಲ್ಲುವಾಗಿ ನಾನು ಮಾಡ್ತೇನೆ ಅಂತೇಳಿ ನಾನು ಮಾಡಿದ್ದೇನೆ ಅಂತೇಳಿ ನಾನೊಂದು ನಂಬಿಕೆ. ಈಗ ಮರ್ತೋಯ್ತು, ವರ್ಷ ತುಂಬ ಆಯಿತು. ಏನೇ ಇರಲಿ, ಒಳ್ಳೆ ಈ ದೇವಸ್ಥಾನದ ಕೆಲಸ ಆಗುವಾಗಲೂ ನನಗೆ ಹೇಳಿದ್ದಾರೆ, ಹಲವಾರು ಬಾರಿ ಬಂದಿದ್ದಾನೆ. ಇಲ್ಲಿ ಊರಿನಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ಇನ್ನೂ ತನ್ನ 75 ಮುಗೀತು, ಮುಂದಿನ ವರ್ಷದಲ್ಲಿ ಕೂಡ ಧರ್ಮದ ಯಾವುದೇ ಧರ್ಮ ಆಗಿದೆ ಕೆಲಸ ಮಾಡ್ತಾ ಅವರು ಮುಂದುವರಲಿ. ಅವರಿಗೆ 100 ವರ್ಷ ಆಯುಷ್ ದೇವರು ಕೊಳ್ಳಿ. ಪ್ರತಿಯೊಬ್ಬನಿಗೆ ಆಯುಷು 50-60, ತಪ್ಪಿದ್ರೆ 65. ಈಗಿನ ಪರಿಸ್ಥಿತಿ ಹಾಗೆ ಉಂಟು. ನನಗೂ ಆಯಿತು 72, ಹೋಗಿ 73, ಇನ್ನು 75ಗೆ 2. ನಾನೇನು ಬದುಕುವ ಚಾನ್ಸ್ ನನಗೆ ಕಾಣೋದಿಲ್ಲ. ಏನೇ ಇರಲಿ, ಅವರು 100 ವರ್ಷದಲ್ಲಿ ಬಾದಿ ಬದುಕಲಿ, ಈ ಊರಿನ ಅಭಿವೃದ್ಧಿಗೆ ಅವರಿಂದ ಇನ್ನೂ ಹೆಚ್ಚಿನ ಕೆಲಸ ಆಗಲಿ. ಅದೇ ರೀತಿ
ಗೌಡ ಸಮಾಜದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅವರು ಮಾಸ್ಟರ್ ಅಂತೇಳಿ ಕೆಲವರಾಗಿ ಒಂದು ಅಧಿಕಾರ ಇದ್ದರೆ ನಾನು ಮಾಸ್ಟರ್ ಆಡಿ ಮತ್ತು ಫೋರಮಲ್ಲಿ ಅದೇನಿಲ್ಲ. ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಪಕ್ಷದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದ್ದಾರೆ. ದೇವೇಗೌಡರ ಮಿತ್ತು ಕೂಡ ಜಾಸ್ತಿ ಪ್ರೀತಿ ಅವರಿಗೆ, ಯಾವ ಪಕ್ಷದಲ್ಲಿ ಇರಲಿ ದೇವೇಗೌಡರ ಮಿತ್ತು ತುಂಬ ಪ್ರೀತಿ, ತುಂಬ ದೇವೇಗೌಡರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಏನೇ ಇರಲಿ ಅವರು ಇನ್ನೂ ಮಾತಾಡಿದ್ರು. ನಾನು ಟೈಮು ವೇಸ್ಟ್ ಮಾಡಲಿಕ್ಕೆ ನಡೆಯಿಲ್ಲ. ಮಾತಾಡಿದರೆ ತುಂಬ ಉಂಟು. ಅವರು ತುಂಬ ತಾಲೂಕು ಮಟ್ಟದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಇಡೀ ತಾಲೂಕು ಮಟ್ಟದಲ್ಲಿ ಒಂದು ದಿನ ಬಿಡುವಿಲ್ಲದೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಕಡೆಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಅಲ್ಲಿಗೆ ಹೋಗಿ ತನ್ನ ಅನುಭವವನ್ನು ಹಂಚಿಕೊಂಡು ಅದರ ಅಧ್ಯಕ್ಷ ಸ್ಥಾನವನ್ನು ಇಟ್ಕೊಂಡು ಎಲ್ಲರಿಗೂ ಬರುವುದಿಲ್ಲ. ಇಡೀ ತಾಲೂಕು ಮಟ್ಟದ ಒಂದು ಅಧ್ಯಕ್ಷ ಸ್ಥಾನ ಎಲ್ಲರಿಗೂ ಬರುವುದಿಲ್ಲ. ಹಾಗಿರುವಾಗ ಅವರಿಗೆ ಬಂದಿತ್ತು, ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದಾರೆ. ಈಗಲೂ ರಿಟೈರ್ಡ್ ಆದ ಮೇಲೂ ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ಆಲಂಗಾರನಲ್ಲಿ, ಕೊಂತೂರಿನಲ್ಲಿ, ರಾಮಕುಂಜದಲ್ಲಿ ಅವರಿಗೆ ಗೌರವಾರ್ಪಣೆ ಮಾಡಿದ್ರು. ಅದು ಮಾಡೋದು ಯಾವಾಗ ಅಂತೇಳಿದ ಒಬ್ಬನಿಗೆ ಗೌರವಾರ್ಪಣೆ, ಅವರ ಒಳ್ಳೆ ಕೆಲಸ ಇದ್ದರೆ ಮಾತ್ರ ಒಬ್ಬರಿಗೆ ಗೌರವಾರ್ಪಣೆ ಮಾಡುತ್ತಾರೆ. ಅದು ಇನ್ನೂ ಮುಂದೆ ಆಗಲಿ ಅಂತೇಳಿ ನಾನು ಆಶಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಒಂದಿಷ್ಟು ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಜನಾರ್ದನ ಭಾಷೆ. ಜಾತಿ ಮತ ಧರ್ಮವನ್ನು ಮೀರಿ ನಿಂತ ವ್ಯಕ್ತಿತ್ವ ಜನಾರ್ದನ ಗೌಡರು. ಇಂಥ ಜನಾರ್ದನ ಗೌಡರನ್ನ ಅಭಿನಂದಿಸಿದಂತ ಮೀರಾ ಸಾಹೇಬ್ ತಮಗೆ ಕೃತಜ್ಞತೆಗಳು. ಈಗ ಮೀರಾ ಸಾಹೇಬ್ರವರಿಂದ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ಮುಂದೆ ಇವತ್ತಿನ ವಿಶೇಷವಾದಂತಹ ಆಹ್ವಾನಿತರು ವಿಠಲ ಶೆಟ್ರು, ಇವರನ್ನು ನಾವೀಗ ಗೌರವಿಸ್ತಾ ಇದ್ದೇವೆ. ಜನಾರ್ದನ ಮಾಸ್ಟರ್ ಸರ್, ಜನಾರ್ದನ ಗೌಡ ಅಭಿಮಾನದ ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದೆ ವಿಠಲ ಶೆಟ್ರು ನಮ್ಮನ್ನು ಉದ್ದೇಶ ಮಾತಾಡಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬಂದುಲೆ ಮೂಜಿ ಕಾರ್ಯಕ್ರಮ ಒಂಜಿ 75 ವರ್ಷದಿಂಜಿನ ಲೆಕ್ಕದ ಜನಾರ್ದನ ಗೌಡರಿಗೆ ಅಭಿನಂದನೆ. ರಟನೆದವು ಅಪ್ಪನ ಸೇವೆ, ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅವು ಕಾರ್ಯಕ್ರಮ. ಮೂಜಿನದವು ಕುಟುಂಬ ಸಮ್ಮೇಳನ. ಈ ಮೂಜಿ ಕಾರ್ಯಕ್ರಮಗೂ ಮೂಜಿ ತರದ ವೈಶಿಷ್ಟ್ಯ ಉಂಟು. ಸುರುಟು ಗುರುದೇವೋಭವ 75 ವರ್ಷ 74 ವರ್ಷ ಎಲ್ಲಿಗೆ ಪೂರೈಸಾಗಿ ಎಲ್ಲೆಡ್ದು ಬೊಕ್ಕ 75ನೇ ವರ್ಷ ಲೆಕ್ಕ ಮನ್ಪರಪ್ಪನ ಜನಾರ್ದನ ಗೌಡ್ರು ಎಲ್ಲೆಡ್ದು ಬೊಕ್ಕ ಜೋಕುಲು ಎಲ್ಲೆಡ್ದು ಬೊಕ್ಕ ದಾಡಮಂತ ದಾಯ ಬಂಡ ಪ್ರತಿಯೊರಿ ವ್ಯಕ್ತಿಲ ಪುಟ್ಟಿನಾಯಿ ಸುರುಟು ಬಂಜಿ ಹೋಯ್ತು ಗೋಪುನಿ ಬೊಕ್ಕ ಬೂರೊಂದು ಲಕ್ಕೊಂದು ಗೋಪುನಿ ಬೊಕ್ಕ ಒಂದೊಂದು ಹೆಜ್ಜೆದಿ ಒಂದು ನಡಪರ ಶುರು ಮನ್ಪುನಿ ಅಂಚನೆ 75 ವರ್ಷ ಕರಿನೆಡ್ದು ಬೊಕ್ಕಲ ಕೂಡ ಅವೇ ರಿಪೀಟ್ ಹಾಕುದು ಬಂಡ ಒಂಜಿ ಮನುಷ್ಯಗೂ ಒಂಜಿ ವ್ಯಕ್ತಿಗೂ 100 ವರ್ಷ ಆಯುಷ್ಯ ಇತ್ತನಂದ ಆಯ್ತು. ಒಂಜಿ ಹಿಡ್ದು 25 ಮುಟ್ಟ ಒಂಜಿ 25 ಹಿಡ್ದು 50 ಮುಟ್ಟ ಒಂಜಿ 5 ಹಿಡ್ದು 75 ಮುಟ್ಟ ಒಂಜಿ 75 ಹಿಡ್ದು ಬೊಕ್ಕ ಎಲ್ಲೇ ಜೋಕುಲ ಅಂತ ಹೊಸ ಉತ್ಸಾಹ ಹೊಸ ಜವಾನೆ ಎಲ್ಲೇ ನಿಕ್ಕಲ್ನ ಎದುರು ಬರ್ತೀರಿ ಅಣ್ಣ ಇನಿ ಯಾರಿಗೆ ಅಭಿನಂದನೆ ಬಂದ್ಪುಣಿದಾದ ಅಂದ್ಕೊಂಡ ಇನಿ ಮುಟ್ಟದ ಇರ್ನ ಸಾಧನೆ ದಾದ ಉಂಟು. ಆ ಸಾಧನೆಗೆ ಇರ್ನ ವೈಯಕ್ತಿಕ ಸಾಧನೆ ಆಯ್ತ ಜೊತೆಗೆ ಕುಟುಂಬ ಆಪುನಿ ಏಪ ಅಂದ್ಕೊಂಡ ಒರಿ ವ್ಯಕ್ತಿ ಒಂಜಿ ಪೊಣ್ಣು ಒಂಜಿ ಆಣು ಈ ಪೊಣ್ಣು ಆಣು ಧಾರ್ಮಿಕ ವಿಧಿವಿಧಾನ ಪ್ರಕಾರ ದಂಪತಿ ಆನಗ ಕಂಡನೆ ಬಿಡದಿ ಐಡ್ದು ಬೊಕ್ಕ ಸಂಸಾರ ಶುರುವಾಪುಂಡು ಐಡ್ದು ಬೊಕ್ಕ ಜೋಕುಲಾಪ ಅಡೆಗೂ ಕುಟುಂಬ ಬರ್ಪುಂಡು ಹೆಂಡತಿ ಗಂಡ ಕೆಲವು ಸರ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ ಅಂತಲೇ ಹಾಕೊಂಡು ಅವು ಹಾಕೊಂಡು ಬೊಡ್ಚಿಂದ ನಮ್ಮ ಗ್ರಹಿತು
ಈ ಸಂಸಾರ ಪಣಪುನ ಸಾರಯುಕ್ತವಾಯಿನ ಬದುಕದಾದ ಉಂಡು ಅವು ಬೊಕ್ಕೊರಿ ನಂಗೆ ಕೊರಿಯರಾಗ ಈ ಸಂಸಾರದ ಸಾರ ಏಪಲ ನಮ್ಮ ಕೈಟೆ ಉಂಡು ಅವು ಆಣ ಅವಡು ಪೊಣ್ಣ ಅವಡು ಅಕಲಕಲ ಕೈಟೆ ಸಂಸಾರದ ಸಾರ ಉಂಡು ಸಾರ ಓಲುಂಡು ಪಂಡ ಸಂಪೂರ್ಣ ಸಾರ ನಂಗೆ ತಿಕೊಡುಂದಾಂಡ ಯಾನ್ ಈ ಯಾನ್ ಗಂಡ ಹೆಂಡತಿ ಹೆಂಡತಿ ಗಂಡ ಐದಾದಿ ಬಂತದೆ ಅರ್ಧಾಂಗಿ ಏಪಗು ಕಂಡನಿ ಬುಡೇದಿ ಅರ್ಧಾಂಗಿ ಅರ್ಧಾಂಗ ಆಪೆರ ಆನಿಗೆ ಸಂಸಾರದ ಸಂಪೂರ್ಣ ಸಾರ ನಂಗೆ ತಿಕ್ಕುದು ಇಂದು ಸಂಸಾರದ ಗುಟ್ಟು ಪಂಡ ಒಂಜಿ ಹಾಕುನಿನ ಪಂಡ ಒರಿಯನು ಒರಿ ತೆರಿಯೊಂದು ತೆರಿಯೊಂದಿಟ್ರಟ್ಟು ಇದೊಂದು ಇಂಚನೆ ತೆರಿಯೊನ್ನೆಲ್ಲ ಆಂತರಿಕವಾದ ಪಂಡ ಜನಾರ್ದನ ಗೌಡ್ರೆ ಯಾಕಡೆ ಪಂಡಿ ಲೆಕ್ಕ ಪುಟ್ಟನಗ ಪಡೆ ಒಂದು ಬರ್ಪು ನೀವು ಒಂಜೆ ಎಲ್ಲದ ಏಪೋ ಒಂದು ಅವು ಫಿಕ್ಸ್ ಆತನ ಆಲ್ರೆಡಿ ಆಂಡ ಆಣಿಗೆ ಪೋಪು ನೀವು ಆ ಬತ್ತಿನ ಉಂಡು ಅವು ಮಾತ್ರ ಪೋಪು ಬಂಡ ಜೀವ ಆತ್ಮದಾದ ಉಂಡು ಅವು ಶಾಶ್ವತ ಅವು ಪುನರ್ಜನ್ಮ ಹಾಕುನು ಒಂದು ತೆರಿನಕ್ಕೆ ಬಂತೇವೆ ಆಂಡ ಈ ಬಾಡಿ ದೇಹದಾದ ಉಂಡು ಅವು ಮಾತ್ರ ಪೋಪುಡು ಹಾಗಾಗಿ ನಮ ಮಂತನ ಎಡ್ಡೆ ಹಾಳದಾದ ಉಂಡು ಅವು ಕಂಡನೆ ಬುಡದಿ ಬುಡದಿ ಕಂಡನೆ ತಿರುಗಿ ಒಂದು ಸಂಸಾರ ಮಂತಿರುಂದಾಂಡ ಅಲ್ಪ ಸಂಸಾರ ಬರ್ಪುಡು ಆ ಸಂಸಾರದ ಸಮ್ಮಿಲನ ಕಾರ್ಯಕ್ರಮ ಆಪುಡು ಸಂಸಾರದ ಸಮ್ಮಿಲನ ಕಾರ್ಯಕ್ರಮ ಆವುಡುಂದಾಂಡ ಇದಕ್ಕೆ ಸಂಬಂಧಪಟ್ಟನಕ್ಲು ಮಾತೆಲ್ಲ ಸೇರ್ನಾಗ ಮಾತ್ರ ಅವು ಕುಟುಂಬ ಸಮ್ಮಿಲನ ಕುಟುಂಬ ಪಣ್ಣಾಗ ಎಲ್ಲಿಯ ಬಾಲಿಡ್ದು ಬತ್ತನ ಅಜ್ಜರ ಮುಟ್ಟೆಲ್ಲ ಉಂಟು ನಮ್ಮಡ ಇತ್ತ ಅಂಚಿನ ಕುಟುಂಬ ತಿಕ್ಕುನಿ ಬಾರಿ ಕಡಿಮೆ ದುಂಬು ಒಂದು ಇಲ್ಲಡ ಕೋಣಂಡ ಎಲ್ಲಿಯ ಬಾಲಿಡ್ದು ಬತ್ತನ ಪರಬೇರು ಮುಟ್ಟ ಮಾತಾಡದಿಕ್ಕಿದೆ ಒಂದು ಹೋಟೆಲ್ ಕೊಂಡ ನಂಗೆ ವಾ ತೀರಿತ ವಾ ರೀತಿದ ವಾ ತಿಂಡಿ ವಾ ರುಚಿತ ಬೋಡ ಅವು ಮಾತ ಒಂದು ಹೋಟೆಲ್ ಟೀಚರ್ ತಿಕ್ಕೊಂಡ ಅಂಚನೆ ಒಂದು ಇಲ್ಲಾಡಿಲ್ಲ ಮಾತಾ ರುಚಿಲ ತಿಕ್ಕೊಂಡಿತ್ತು ಗಾಯಪಂಡ ಬುದ್ಧಿ ಬಣಿಯರ ಪರಬೇರು ಬೇನಿಯರ ಜವಣಿಯರು ಕಸರತ್ತು ಮನ್ಪರೆ ಗೊಬ್ಬರಕ್ಕೆ ಜೋಕುಲು ಜೋಕಲಿಗೆ ಜೋರು ಮನ್ಪರೆ ಈ ಪರಬೇರು ಈ ಪರಬೇರಿಗೆ ತಮಸ್ ಮನ್ಪರೆ ಈ ಜೋಕುಲು ಇಂಚ ಮಾತ ಒಟ್ಟು ಸೇರಿದು ನಡೆದೊಂದಿತ್ತು ನಂಚಿನ ಆ ಕುಟುಂಬದ ಪೊರ್ಲು ಇನಿ ನಂಗೆ ತೀಯರುವಂತೆ ಭಂಗ ಆಡ ಕನಿಷ್ಠ ಪಕ್ಷ ಈ ಜನಾರ್ದನ ಗೌಡ್ರ ಲೆಕ್ಕ ಇಂಚಿನ ಒಂಜಿ ಸಮಾರಂಭ ಮಂತದ ಅನ್ಲ ಅವರು ನಂಗೆ ತಿಕ್ಕುದು ಲೆಕ್ಕ ಮಂತ್ವೇರಿ ಅಂಚಿನ ಜನಾರ್ದನ ಗೌಡ್ರಿಗೆ ಯಾನು ಕೂಡೋರೋ ಮಗುತ್ತೋರೋ ಬೊಕ್ಕೋರೋ ಏನ ಇನಿತ ಯಾರನ್ನ 74 ವರ್ಷ ಪೂರೈಕೆ ಮಂತನ ದೃಷ್ಟಿಗೆ ಅಭಿನಂದನೆ ಕೊನೊಂದು ದೇವರ ಎಡ್ಡೆ ಮನ್ ಪಂಡಿದು ಅರೆಗೆ ಎಡ್ಡೆ ಪುಂಬಾಯಿ ಕೊಂದಿರು ನರಮನೆಗೆ ಏಪಲ ಒಂದು ಛಲ ಬೋಡಿಗೆ ಎರಡ ಛಲ ಉಂಡೋ ಆಯಡ ಬಲ ಉಂಡು ಎಂದು ಲೆಕ್ಕ ಎರಡ ಬಲ ಉಂಡೋ ಆಯನ ಬಲಕ್ಕೂ ಬೆಲೆ ಉಂಡು ಎಂದು ಲೆಕ್ಕ ಎರಡ ಬೆಲೆ ಉಂಡೋ ಆಯಕ್ಕೆ ಬೇಲೆ ಉಂಡು ಎಂದು ಲೆಕ್ಕ ಏರು ಬೇಲೆ ಮನ್ಪೇನೋ ಆಯ ಸಂಪಾದನೆ ಮನ್ಪು ಎಂದು ಲೆಕ್ಕ ಏರು ಸಂಪಾದನೆ ಮನ್ಪೇನೋ ಆಯ ಖರ್ಚಿ ಮನ್ಪು ಎಂದು ಲೆಕ್ಕ ಈ ಖರ್ಚಿ ಮನ್ಪನ ಆಯಗೆ ಖರ್ಚಿ ಬಂಡ ಅಸಲು ಇತ್ತನೇನು ಖರ್ಚಿ ಮನ್ಪು ಅಸಲು ಪಾಡಿಂದ ನಮ್ಮ ಪಕ್ಕ ನಂಗೆ ಲಾಭ ಖಂಡಿತ ಬರೋಡೆ ಬರ್ಪುಂಡೆ ಅವು ಸಾಧನೆ ಈ ಲಾಭ ಬತ್ತಿನ ಮಾತ್ರ ನಮ್ಮ ಅಸಲು ಪಾಡಿದ ಲಾಭ ದೆತೊಂಡ ಮಾತ್ರ ನಂಗೆ ಒಂದು ತರಕ ಸಮಾಧಾನ ಯಾನ ಬೆಂದೆ ಯಾನ ತಿಂದೆ ಆಚೆಗೆ ಆಯ್ತು ದಾದಾನ 10 ರೂಪಾಯಿನ ಉಳಿತಾಯ ಮಾಡ್ತದೆ ಅಡಿಗೆ ಸಮಾಧಾನ ನರಮಾನೆಗೆ ಬೋಡಾಪನ ಒಂಜಿ ಎಂಚಿನ ಅನ್ಕೊಂಡ ಏಪಲ ಕಷ್ಟ ದಾಂತಿನ ನರಮಾಣಿ ಲೋಕೊಡಿ ಏರ್ಲಾಯ್ತು ಏತಿತ್ತಿನ ಸಂಪೂರ್ಣ ಸುಖಕ್ಕಿತ್ತಿನ ನರಮಲ್ಲ ಲೋಕೊಡಿ ಏರ್ಲಾಯ್ತು ಆಂಡ ಹಂಸ ಕ್ಷೀರ ನ್ಯಾಯ ಅಂದ್ರೆ ದುಂಬುದಕ್ಕಲು ಬಂತೀರಿ ಅದೇ ರೀತಿ ಕಷ್ಟ ಸುಖ ರಡ್ಡೇನಿಲ್ಲ ಪೊರ್ಲುಡು ಜೊತೊಂದು ಹೋದು ಈ ಪಾಸಿಟಿವ್ ಥಿಂಕಿಂಗ್ ನೆಗೆಟಿವ್ ಥಿಂಕಿಂಗ್ ಎಂದು ಬಂತೇವೆ ಪಾಸಿಟಿವ್ ಆದ ದೆತೊಂದು ಐನು ಪ್ರತಿಯೊಂದೆಲ್ಲ ಕಷ್ಟಲ್ಲ ಎಡ್ಡೆಗೆ ಕಂಡು ಎಡ್ಡೆ ಭಾವನೆಗೆ ನಮ್ಮ ದೆತೊಂಡನ್ನಾಡ ನಂಗೆ ವಾಸು ಕಷ್ಟಲ್ಲ ಇಜ್ಜಿ ಅವು ಎಡ್ಡೆನೇ ಹಾಕೊಂಡು ಆ ರೀತಿಯ ಭಾವನೆ ನಮ್ಮ ಬೇಲೆ ಮಂತ್ರಿದು ಕೂಡ ಮಾತ್ರ ಮನುಷ್ಯಗೆ ನೆಮ್ಮದಿ ದಿಕ್ಕು ಮನುಷ್ಯನೇ ಈ ಭೂಮಿಡು ಬತ್ತಿನಡದೋಕ ಸುಕ್ಕೊಂಡು ಕನುಪನ ಇತ್ತಿನಾಡ ಅವು ನೆಮ್ಮದಿಯಿಂದ ಇಟ್ಟುಕುದಾರೆ ಏರೆಗೆ ನೆಮ್ಮದಿ ಉಂಡ ಎರಡ ಇಸೆಟ್ಟು 10 ರೂಪಾಯಿ ಇಜ್ಜಿನ್ಲ ಮಲ್ಲೆಜ್ಜಿ
ಇಸೆ ಖಾಲಿ ಅಂಗ್ಲ ಮನುಷ್ಯ ಇತ್ತೆ ದೂರ ಹೋದು ನಾವು ಇಲ್ಲಡುಕೋ ಈ ದೇವರನ್ನ ಸಂಜೆಗೆ ಬರ್ರೆಗಾಪಿಸಿ ಇತ್ತೆ ದೂರ ಹೋದು ನಾವು ಇಲ್ಲಡುಕೋ ಈ ದೇವರನ್ನ ಸಂಜೆಗೆ ಬರ್ರೆಗಾಪಿಸಿ ಆ ಸಂದರ್ಭಡ್ಲ ಅವರು ನಮ್ಮ ಈ ದೇವರನ್ನು ಸನ್ಮಾನಿಸುದು ಮನಸ್ಸಿಗೆ ಗ್ರಹಿಸಿಕೊಂಡು ನಂಗೆ ಅವು ಸಾಕ್ಷಾತ್ಕಾರ ಹಾಕೊಂಡು ಯಾಕೆ ಪ್ರತಿಫಲ ಬರ್ಕೊಂಡು ಫಲ ತಿಕ್ಕೊಂಡು ಎಟ್ಟೆ ಹಾಕೊಂಡು ಈ ಭಾವನೆಯನ್ನು ಪಡೆಯುತ್ತಿದ್ದಂಡ ನಂಗೆ ನೆಮ್ಮದಿದ ಬದುಕು ಮನಸ್ಸಿಗೆ ಏಪಲ ಒಂದು ತೃಪ್ತ ಭಾವನೆ ನಮ್ಮಡಕೊಂಡು ಮುಂಚಿನ ಈ ಕುಟುಂಬ ಸಮ್ಮಿಲನದು ಜಯವಂತದ ಜನಾರ್ದನ ಗೌಡ್ರು ಬೇಜಾರು ಮಂತಂದ ಬಂದು ಇಂಕೊಂಚೂರು ಲೋಪ ತೋಜಿಲ್ಲ ತೋಜಿಲ್ಲ ಅರ್ಣ ತಪ್ಪ ನಮ್ಮ ಅಂಚಿನ ದಾದ ಲೋಪ ಇತ್ತಂದ ದಯಮಂತದ ಮಾತೆಲ್ಲ ಸೇರಿದು ಮೂಂಚಿ ದಿನ ಮಿತ್ರ ಬುಡ್ದು ಸತತ ಲೆಕ್ಕ ಮಂತಿದೆ ಓಲು ತತ್ತಿದ್ರೆ ಮಾಡ್ತಿದ್ದು ನಾಡ್ದು ಆ 1-2 ರೂಪಾಯಿನ ನಾಡು ಬರ್ತದೆ ಲೆಕ್ಕ ಕೊರನಂಚಿನ ಬಿರ್ಸೆ ಅವಶ್ಯಕಗಳು ಸಾಂಸ್ಕೃತಿಕವಾದ ಕಡಬದ ಪುದರನ್ನು 4 ಪಟ್ಟನಾರು ಧರ್ಮರಾಯ ಲೆಕ್ಕೊಂದಿನ ಆ ಬಾಲಣ್ಣ ಗೌಡ್ರು ಯಾನಿ ನೀತಿ ಅವನ್ ಆ ವಿಚಾರನು ಪ್ರಸ್ತಾಪ ಮಾಡ್ತಾರೆ ಬಲ್ಲಿ ಆಂಡೆಲ್ಲ ಎಲ್ಲದ ಎಡ್ಡೆದ ದೃಷ್ಟಿಡಿ ಎಲ್ಲದ ಅಭಿವೃದ್ಧಿಯ ದೃಷ್ಟಿಡಿ ಎಲ್ಲದ ನಿಖಿಲ್ನ ಕುಟುಂಬದ ಎಡ್ಡೆಪ್ಪುಗಾದು ಎನ್ನ ಒಂದು ಸಲಹೆ ದಾನಂಡ ಕೆಲವು ಮೂಲೆಯಲ್ಲಿ ತೋಜ್ಯ ಮೂಲು ಅವು ತೋಜಿ ಬೆಲೆ ಕಲಿತು ಮಂತಂಡ ನಿಖಲಿಗೆ ದೇವೇರಿ ಆ ಅಪ್ಪೆ ದೊಡ್ಡ ದೇವಿ ಎಂದುಕೊಂಡ ನನಗೆ ಅಪ್ಪೆಂದು ಲೆಕ್ಕ ಆರು ಉತ್ತರ ಅಭಿವೃದ್ಧಿ ಮಂತ್ರಿಯರು ಒಂದು ಪ್ರಶ್ನೆ ಅಕ್ಕೇರಿಗೆ ಅದು ಒಂಜಿ ಪಟ್ಟ ಪಾತ್ರೆ ಬಂತು ಈ ಸಭೆಗೆ ಪಾತ್ರೆಗಳೆಲ್ಲ ಭಾರಿ ಕಷ್ಟ ಚಾಯಿ ಬಂಡ ಎಂಟು ಸುರುಟಿ ಕೋಡಿಗೆ ನಿಖಲಿಗೆ ಮಾತು ನಿಖಲಿಗೆ ಹೆಚ್ಚಿನ ಗೌಡರಿ ಯಾನು ಒಕ್ಕಿಯಲ್ಲ ನೀವು ಸರಿ ಗೌಡ ಬಂದ ದಾದ ಗೌರವ ಡಾಕ್ಟರೇಟ್ ಪಡೆಯಿನಕಲು ನಿಖಲು ಮಾತಿರಲ್ಲ ಗೌರವ ಡಾಕ್ಟರೇಟ್ ಪಡೆಯಿನಕಲ್ನ ಎದುಡಿ ನೆಲಕೊಂದು ಪುರಿಂಕೆ ಬರ್ತದ ಕೃಷಿ ಕ್ಷೇತ್ರಡು ಗೌಡೇರ್ ನಕಲ್ ನಾಲ್ಕು ದಿವಸ ಕೃಷಿ ಮಂತ್ರಿ ನಕಲು ವಾವೂರಿಲ್ ನರಮನೆ ಅಧಿಕಾರಿ ಬೆಂಗಳೂರು 4 ಕೋಟಿ 4 ಗುರುತ ಮಂತಿದೆ ಇದು ಇಡೀ ಎನ್ನ ಸಂಸಾರ ಅಂದ್ಕೊಂಡ ಕೆಂಪೇಗೌಡ್ರನ್ನ ಆ ಬೆಂಗಳೂರದಂದು 6ನ ಸಂಸಾರ ಐನ ನಮಕು ಮೊರಾಣಿ ಕುಡ್ಲಾಡು ಮಂತು ಬರ್ತಾರೆ ಕಿದಂಬಾಡಿದ ರಾಮಯ್ಯ ಗೌಡ್ರಿ ಆದ್ರೆ ಕಿದಂಬಾಡಿ ಇಡೀ ದೇಶ ಎನ್ನವು ಸ್ವಾತಂತ್ರ್ಯ ಕೂಡಾದ ಹೋರಾಟ ಮಂತನ ಬಿರ್ಸಿ ಕಿದಂಬಾಡಿ ರಾಮಯ್ಯ ಗೌಡ್ರಿ 4 ದಿನ ಆಂಡಲ ಡೆಲ್ಲಿಡ್ಬೋದು ಮುಖ್ಯಮಂತ್ರಿ ಪ್ರಧಾನಿ ಆಯ್ನಾರು ದೇವೇಗೌಡರು ಇಂಚ ಗೌಡ್ರ ನಕಲ್ನ ಪದಕ್ಕೆ ಉಂಡ ಮಾತ ಅವಿನೇ ಅನ್ನ ಪಂಡಿನಿ ಗೌರವ ಡಾಕ್ಟರೇಟ್ ಏನೇ ಕೊಡ್ತೇನೆ ಕಂಡ ಏರಿ ಸಮಾಜದ ಮಹತ್ವವಾಯಿನ ಕಾರ್ಯನು ಸಾಧನೆಯನ್ನು ಮನ್ಕುವೇನ ಹಾಗೆ ಯೂನಿವರ್ಸಿಟಿಲು ಲೆತ್ತದೆ ಗೌರವ ಡಾಕ್ಟರೇಟ್ ಕೊಡ್ತೇವೆ ಅಂಚಿನ ಗೌರವ ಡಾಕ್ಟರೇಟ್ ಪಡೆಯಿನ ಇಡೀ ಸಮಾಜ ಅಂದಿತ್ತು ನಾವು ಗೌಡರ ನಕಲ್ನ ಸಮಾಜ ಅಂಚಿನ ಸಮಾಜದ ಬಂಧು ನಕಲ್ ನಿಕಲ್ ಆ ಒಂದು ಒಗ್ಗಟ್ಟನ್ನು ಒರಿತು ನೋಡಿಲ್ಲ ಕುಟುಂಬ ಸಂಸಾರ ಒಂದು ಪಂಡಿತ ಅವು ಒಂಜಪ್ಪ ಜೋಕುಲು ನಮ್ಮ ಮಾತಿರಲ ಬಂತನ ಭಾವನೆಯನ್ನು ಒರಿತು ನೋಡುವುದು ದೇವಂತದ ಯಾನ ಪಂಡಿತ ದಾದಾನ ಏರೆಗಾಣಲ್ಲ ಬೇಜಾರಾದಿತ್ತನಲ್ಲ ಎಲ್ಲ ಪಾಲಿಗೆ ಐನ ಬುಡ್ರೋಡು ಆಂಡ ಎಲ್ಲೆಡ್ದು ಬುಕ್ಕ ನಮ್ಮ ಈ ಒಂಜಿ ಸಾಧಿದೆ ಹೋದು ಐನ ಸಾಧನೆ ಮಾಡ್ಕೊಡು ದೇವಂತದ ನೆಕ್ಕು ತುಂಬ ಇದ್ದೇನೆ ಪೋರ್ತು ಸುಮಾರು ಆತಲ್ಲಿ ಏನ ಹೆಚ್ಚಿಗೆ ಆಣದ ಐನ ಕ್ಷಮೆ ಕೊರಲಿ ನಿಖಲಿ ಲೆತ್ತಿನಕ್ಕೆ ಎನ್ನ ಅಭಿನಂದನೆ ಐತೆ ಜೊತೆಗೆ ಕೃತಜ್ಞತೆ ಸುಡರ ವಿಮಲ ಜನಾರ್ದನ ದಂಪತಿಗೆ ಯಾನೆ ಎನ್ನ ಸಂಸಾರದ ಪರವಾದಿ ಅನಂತ ಅಭಿನಂದನೆ ಸಲ್ಲಿಸಾವೊಂದು ಈ 75 ವರ್ಷದ ಸಾಧನೆ ದಾದ ಉಂಡು ನನ್ನ ಎಲ್ಲರಿಗೂ ಒಕ್ಕ ಜವಾನಿಯಾದಿ ಹೊಸ ನರಮಣಿಯಾದಿ ಈ ಜನಾರ್ದನ ಗೌಡ್ರೆ ಸಮಾಜದ ಒಂದು ಆಸ್ತಿ ಆವರಣ ಬಂದು ಪರಮಾತ್ಮರ ಪ್ರಾರ್ಥನೆ ಮುಂದೊಂದು ಎನ್ನ ರಟ್ಟು ಪಾತ್ರವನ್ನು ಧನ್ಯವಾದಗಳು ವಿಠಲ್ ಶೆಟ್ಟರಿಗೆ. ಅತ್ಯಂತ ಮಾರ್ಮಿಕವಾಗಿ ಮತ್ತೆ ಸಂದರ್ಭೋಚಿತವಾಗಿ ಕೂಡ ನಮ್ಮನ್ನು ಉದ್ದೇಶಿಸಿ ಮಾತಾಡಿದೆ. ಎಲ್ಲ ಕುಟುಂಬಸ್ಥರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆ ಅರ್ಪಿಸಿದ ಜನಾರ್ದನಗೌಡ ಅವರಿಗೆ ಪುಸ್ತಕವನ್ನ ಸ್ಮರಣಿಕೆಯಾಗಿ ನೀಡಿ ಗೌರವಿಸಿದ್ದಾರೆ. ಅವರ ಹಾರ ತುರಾಯಿಗಳನ್ನ ಸ್ವೀಕರಿಸಲಿಲ್ಲ, ಜ್ಞಾನದ ಪುಸ್ತಕವನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಮುಂದೆ ಬಾಲಕೃಷ್ಣ ಬಲ್ಲೇರಿಯವರು ಎರಡು ನಿಮಿಷದ ಅವಕಾಶ ಮತ್ತೆ
ಸಮಯದ ಅಭಾವ ಇದೆ. ಸೇರಿನ ಮಾತ ഞങ്ങളെ കുടുംബസ്ഥരെ ಬಹುಶಃ ಬಳ್ಳಿಯರಿನ ರಾಮಕೃಷ್ಣ ಎರಡು ಪಾತ್ರೆ ഞങ്ങൾക്ക് 1 ಗಂಟೆ ಪಾತ್ರೆ ಇರ್ತದೆ ಆತ ವಿಚಾರ ಇರ್ತದೆ ಅಂಡ ಪಂಡ ಭಟ್ರು ಅರ್ಚಕರು 15 ಇರೇ ₹3 ಉಂಡೇರು ಪುರಬೇಗ ಮಾತು ಕಡೆಗೆ ಬಂದಿರು ಅಂಚೆ ಅದೊಂದು ವ್ಯತ್ಯಾಸ. ನಾನು ಏರಿಗಳ ಇದಾಯ್ತ ಜನಗಳಿಗೆ ಬಂತಿದ್ದಿ ನಮ್ಮ ನೇರ ಸಾಹೇಬರಿರುತ್ತೆ ಹೋಯ್ರು ನಿಜ ತಾರೀಖಲ ಬಂತಿದ್ದಿ ಏರಿಗಳ ಸುಮಾರು ಜನಕ್ಕೆ ಫೋನ್ ಹಾಕಿಟ್ಟಿರಿ ನಾನು ಎಂಕ ಪಂಡಿದ್ದಾರೆ ಮಾಡೋದು ಯಾನ್ ಪಂಡೆ ಇಂದು ಎಂಕಲ್ ನಾಲ್ಕು ನಾವೇ ಒಂಜಿ ಸಭೆ ನಾನೆಲ್ಲ ಉಂಡು ಇದಕ್ಕೆ ಪೂರ ಲೆಪ್ಪೆರೆ ಉಂಡು ಮಾಸ್ಟರ್ ಲೆಪ್ಪೆರೆ ಉಂಡು ಬಗ್ಗೆ ಜೋಸ್ತಿಗೆ ಲೆಪ್ಪೆರೆ ಪೂರ ಉಂಡು ಎಲ್ಲ ಆಲೋಚನೆ ಮಾಡ್ತಿದ್ದೆ ಇಂದು ನನ್ನ ಬುಡದ ಜೋಕ್ಲೆಲ್ಲ ಗೊತ್ತಿದ್ದಿ ಅಡ್ಡ ಯಾನು ಲೆಪ್ಪುವೆ ದಾಯಿ ಬಂಡಾಗ ಎಲ್ಲಿ ಉದಾಹರಣೆ ಇತ್ತೆ ಬಳ್ಳೀರಿ ಪಾತ್ರೆ ಇರ್ತೇನೆ ಬಳ್ಳೀರಿನ ಅಮ್ಮಿರಿ ಕಾಳಪ್ಪ ಹೊಡ್ರು ಆರ ಒಂದು ಮಲ್ಲಂಜಿ ಆದ್ರೆ ಮಲ್ಲ ಆಸೆ ಇತ್ತಿದ್ದು 6ನೇ ಜೊಕ್ಕೆ ಬಿತ್ತತ್ತು ಎಲ್ಲ ಬಿತ್ತು ಹಾಗೆ ನಾನು 6ನ ಮಗಲೆಕ್ಕ ಪೂ ಇತ್ತೇನೆ ಅದು ಹೆಚ್ಚು ಮಲ್ಪಿದ್ರು ಬಂಡ ಪಳಿಗೆ ಅಲ್ಲೆ ಪಮ್ಮಣ್ಣ ಹೊಂಡ ಇತ್ತೆಲ್ಲ ಗೊತ್ತಿಜ್ಜಿ ಅವು ಯಾನು ಗೊತ್ತು ಮಾಡ್ತಾರೆ ಉಂಡು ಏಪೋ ಬರ್ಪುರ 23/10/2023 ಅವನ್ನು ಪೂರ ಗೊತ್ತು ಮಾಡ್ತಾರೆ ಉಂಟು ಆದ್ರೆ ಕಲ್ಲುಗುಡ್ಡೆ ಅದು ಕಡಬರ್ದ ಕಲ್ಲುಗುಡ್ಡೆ ಉಂಟಾ ಮಾರ್ಗ ಮಲ್ಪಾಯಿನಾರು 2 ಮುಂಚೆ ಶಾಲೆ ಮಲ್ಪಾಯಿನಾರು ಇಡೀ ಪುದಾರ್ ಪೋಯಿನಾರು ಅಂಚೆ 6ನ ಸ್ಥಾನ ಒಂದು ಬತ್ತದಿತ್ತಿನ ಒಂದು ಐನ ಒಂದು ನೆತ್ತೆಳಿದ ಗುಣಬತ್ತಿ ಇತ್ತಿನ ಅವು ಹೀರೋಗಿನ ಮಾಡಿದ್ದು ಏನಡ ಬಾರಿ ತಬ್ಬುದು ಬಂಡಿತ್ತೇರು ಏರು ನಡ್ದು ಆಯ್ತು ಪೂರಕ ಬೇಕಲ್ಲ ಉಂಟು ಆಯ್ತಾನ ಅಜ್ಜಿನ ಇಲ್ಲಲ್ಲ ಚಾರ್ವಕ ಪಟ್ಲೇರ್ನ ಸಂತತಿ ಅವನು ಪೂರ ಯಾನ ದುಂಬು ಮಾಡ್ತಾರೆ ಆಮೇಲೆ ಯಾರಿಗೆ ಏನು ಬಂತೀರಿ ಇನ್ನು ಬರೀಯಾರ ನಾನು ನಮ್ಮ ಮಿತ್ರ ಬರ್ತೀರಿ ನೀಲ ಪಾಸ್ಟರ್ ಹಿಂಗೆ ತಿಂಡಿ ನೋಡಿ ಬೆರಳಿನ ಕೇಳಿ ಮಾತು ಬರ್ತಿದ್ಯಾ ಯಾನ ಅಲ್ಲ ಬಹುಶಃ ಮೆಗಿಬೆಲೆ ಆಯ್ತು ಕಣ್ಣಲ್ಲಿ ಬಿಡೋದಿಂತ ಆ ರೀತಿ ಅಂತ ಇತ್ತು ನಕ್ಕೆ ಸುಮಾರು ವರ್ಷ ಜೀವನ ಬಗ ಎಂಕಲ್ನ ನಡತೆ ಆಚಾರ ವಿಚಾರ ಪೂರ ಅಂಚನೆ ಇರ್ತೀನಿ ಆಯ್ತ ಬಹುಶಃ 6ನ ಅಪ್ಪೆ ಇಂಚೆ ತೋಯಿತ್ತೇರು ಬಂದ ಏನಲ್ಲ 6ನ ಜೋಕ್ಲಕ್ಕೆ ತೋಯಿತ್ತೇರು ಯಾನ್ ಸುಬ್ರಹ್ಮಣ್ಯ ಎಪ್ಪ ಹೋಗಿತ್ತೆ ಆಮೇಲೆ ಇಟ್ಟು ಅರೆ ನೀನಿ ಬರೆ ಅಂತಾನೆ ಯಾನ್ ಬೊಕ್ಕ ಎನ್ನ ಮಿತ್ರರನ್ನ ಆತ್ಮೀಯ ಮಿತ್ರರು ಅಕ್ಲನ್ನ ಬಗ್ಗೆ ಏನಾರು ಸೇರಿಸೋರು ಮಾಡೋದು ಏನು ಒಳ್ಳೆ ಅಕ್ಲ ನೀನು ಬರ್ತದೇರು ಅಕ್ಲ ಮಿಗಿಬಲೆ ಅಲ್ಲ ನನ್ನ ಕೆಲವು ಜನ ಏನು ಪೂರ್ತಿ ಏನು ಪಾತಿರುಜಿ ನನ್ನ ನಮ್ಮ ವಿಠಾ ಶೆಟ್ರು ಪಂಡಿರುಜಿ ವಿಚಾರ ಅವು ಭಾರಿ ವೇದನೆ ಅಂದು ಆದ್ರೆ ಗೊತ್ತಿದ್ದ ಪರಿಸ್ಥಿತಿ ಬಹುಶಃ ತುಳಿಯಾಲ್ಪರಟ್ಟು ತಾರ ಇಂಡಿಯಾ ಗೆದ್ದೀತೇರಿ ಮೂಜಿಗಳು ವಿಠಾ ಶೆಟ್ರೆ ಒಂದು ಎಂಕತ್ತೆ ಎಂಕಲ್ನ ಗೌಡ ಸಂಗತ್ತು ಮಠದ ಕಾವೂರದ ಸ್ವಾಮಿಲತ್ತು ಆಜಿ ಚಿಂತನೆ ಇದ್ದ ಸ್ವಾಮಿಲ್ ಬತ್ತಿಂಡಲ್ಲ ಪರಿಹಾರ ಅಂತ ಚಿನ್ನ ವಿಚಾರ ಇದ್ದು ಆಯ್ತ ಒಂದು ಎಲ್ಲ ವಿಚಾರ ಇಡತ್ತು ತುಲೆ ರಡ್ಡತ್ತು ಮುಗಿಸರ್ತಿ ಆಂಡು ಊರ್ದಕ್ಕ ಪುರ ಕೊಡಬೆಲ್ದಾಗ ಪುರ ಉಳ್ಳೇರು ಮಾತೇರು ಉಳ್ಳೇರು ಬೇತಾಯ್ತ ಮುರಳ ತುಲೆ ಅಲ್ವಾ ತಾಳೆ ದಿತ್ತೇರು ಪೇಪ ಪೂರ ತಪ್ಪೊತ್ತೊಂದು ಬರ್ಪ ಮಂಡದು ತುಲೆ ತಾರೆ ದಿತ್ತದಿಡೀರು ರಡ್ಡು ಇನ್ನು ಯಾಕೆ ಇನ್ನು ತಾರೆ ದರ್ತದು ಇಡೀ ಇನ್ನು ಪ್ರಸಾದ ಅರ್ಪಣ ದಿನ ಇನ್ನು ಇಜ್ಜಿ ಬಹುಶಃ ವಿಠಾ ಶೆಟ್ಟಿ ಒಂದು ದೈವ ಸಂಕಲ್ಪ ದಾದಾಂಡ ಎನ್ನ ದುಬೈ ದಿದ್ದ ಯೋಜನೆ ಉಂಟು ಯಾರು ಸುರಿಯ ಬಂತೆ ಆಗಲ್ಲ ನನ್ನ ಎನ್ನ ಯೋಜನೆ ಉಳ್ಳ ನನ್ನ ಅಪ್ಪ ನಿಮಗೆ ಆಲೋಚನೆ ಮಾಡ್ಬಾರ್ದು ದುಡ್ಡು ಹೇಳ್ಬಾರ್ದು ದುಡ್ಡು ಯಾವ ಮಾಡ್ಬಾರ್ದು ಬಿದಾಂಡ ಇದು ಇಡೀ ಕಾರ್ಯಕ್ರಮ ದುಡ್ಡು ಇದ್ದದ್ದು ಒಂದು ಎಲ್ಲಿಯ ವಿಚಾರ ಮಾಡ್ತಾರೆ ಅರ್ಥ ಆಗಬಾರ್ದು ಒಂದು ನಮ್ಮ ಜವನಿಯರಿಗೆ ನಮ್ಮ ಸಮಾಜ ಗೊತ್ತವರು ಇಲ್ಲ ಮಗನ ಇಂಜಿನಿಯರ್ ಕಾಲೇಜಿಗೆ ಡೊನೇಷನ್ ಕೇಳ್ತೇವೆ ಫೀಸ್ ಕಟ್ಟೇವೆ ಬಂಡ ಏನ ಜೋಸ್ತಿಲ್ಲಕ್ಕಳು ಎಂಟೆಂಟಿನ ಉಳ್ಳೊಂದು ಈಗ ಪಣಿಯರ ಅವಕಾಶ ಐತಿ ಪೇಟೆ ಪಣಗ
ఎన్న మగట నేను బజ్జీ మారితే స్కూటర్ బతొందరు లేరు బజ్జీ మారదు అది ಡಾಕ್ಟರ್ ಇನ್ಯಾರ ಮಿಸಸ್ ಯಾರನ್ನ ಕಣ್ಣೆ ಬಿಡಿ ದತ್ತೊಂದು ಇಪ್ಪಿರಪ್ಪಲ್ಲ ತಲೆಮಾಷೆ ದೂರ ಬಿದ್ದಾಳೆ ನಾವು ಎಂಗದ ದುಡ್ಡು ಅವಡೇರು ಆರು ಎಂಗೆ 20,000 ರೂಪಾಯಿ ಎಂಗೊಂದು 20,000 ರೂಪಾಯಿ ನೆಟ್ಟೆಡು ಕಟ್ಟೆರೌಂಡು ಎಲ್ಲ ಆవుడు ಬಂಡು ఆ రప్పగానే అవి నేను కొరియరు ఇచ్చిన దింగే జనం లేరు అవి నేను ఇస్తే పనే రోజు అట్లా పూరా ఆ రుణాన్ని కూడా ఆయన సందారం ఇక్కడ నేను ఇచ్చే ఈ కార్ಯಕ್ರಮ ಬಂದ ಬುಕ್ಕ ವಾನ್ ಎಕ್ಕಲಕ್ಕೆ ಎನ್ನ ಪ್ರಗತಿಗೆ ಏಳಿಗೆಗೆ ಏಳು ಮಾತ ಬೇಸಾಯ ಆತೇರ ಅಕ್ಕೆ ನೀನು ನೆನಪಿಗಿಂದ ಬಂದಾಂಡ ಹಿಂದಿನ ಬುಡದಿ ಜೋಕುಲನ್ನು ಸಂಸಾರ ಹೊರತುಪಡಿಸತ್ತು ಅವು ಏರು ಪಂಡಿಲ್ಲ ಅತ್ತ ಬಗ್ಗೆ ಇಂಕ ಒಪ್ಪಂದಿಸಿ ತಗೊಂಡ ನೆನೆಯನ್ನು ತೀರ್ಸದೆ ಪೋಡು ಇನ್ನೊಂದು ನಿರ್ಧಾರ ಐಕ್ ಬರತ್ತೆ ಜನವರಿ 15ಗೆ ಫೆಬ್ರವರಿ 18ಗೆ ಮಾರ್ಚ್ 26, 27, 26 ಬುಕ್ಕ ಬರ್ಪಣ 23/10/2023 ಹೇಗೆ ಈತ ಕಾರ್ಯಕ್ರಮವನ್ನು ಹಮ್ಮೊಂದೆ ಬೇತೆ ಬೇತೆ ವಿಚಾರದಲ್ಲಿ ಒಂದೇ ಒಂದು ವ್ಯತ್ಯಾಸ ಅವೇ ಪಡ ನನ್ನ ಬಳ್ಳೇರಿಗೆ ಅವಕಾಶ ಕೊಡ್ತೇವೆ ನಿಕ್ಲೆ ಪೂರ ಇನ್ನು ಬತ್ತಿದ್ದಾರೆ ನಿಕ್ಲೆ ಪೂರ ಏನು ಬುಕ್ಕರ ಸೊಮ್ಮೆ ಸಂದ ಒಂದು ಎನ್ನ ಮಾನಸಿಕ ಏನು ನೆಕ್ ಬಡತ್ ವಿಚಾರಿಸ್ತಾರೆ ಗೊತ್ತಿಜ್ಜಿ ಐಕ್ ಹೊಡದು ನಾನು ರಡ್ಡು ಇನ್ನು ವಿಚಾರ ಒಂದೇ ತೆಪ್ಪೊಡಂಡು ಹೋಯ್ಪಡ ದೇವರು ಮಲ್ಲಾರು ನಾನು ಐತ ಮಿತ್ತಿ ನಂಬಿಕೆ ದೀನಾಯಿ ಅಂಚಾದು ನಾನು ಏರೆಗ್ಲ ಪೋಡಿಪುಣ ಕ್ರಮ ಇಜ್ಜಿ ಏತ್ ಮಲ್ಲಾಗ ಪೋಡಿಪುಣ ಕ್ರಮ ಇಜ್ಜಿ ದುಡ್ಡು ದಾಯ್ತು ಬಂದ ನಂಗೆ ನಮ್ಮ ಆತ್ಮಸ್ಥೈರ್ಯ ಯಾನು ఇప్పుడు ಅಂಚನೆ ವ್ಯಕ್ತಿ ದುಡ್ಡು ಇರ್ತದೆ ಯಾನು ಓವಳ ಮಾಲ್ಪನೆ ಬಹುಶಃ ನೆಕ್ ಮುಲ್ಪ 16 ಲಕ್ಷ ಅಂಡು ಎರಡು ಇತ್ತಿನ 1 ಲಕ್ಷ ರೂಪಾಯಿ ನೆಕ್ ಬಾಕಿದಗಳ ಕೊರಿಯರು ಆಂಡಲ ಆತನು ನನ್ನ ಕೆಲವು ತೆಗೆದು ಮಾಪದಿಂದ ಇಂಚಿನ ಈ ಕುಟುಂಬಸ್ಥರ ಜಾತಿನ ಹೊರಿದ್ದೇನೆ ಮರ ಕಟ್ಟು ಮಾಡಬರ ಕುಂಭ ಒಂದುಂಡು ಓಡೊಂದಿ ಕುಡಿದು ಕಲ್ಲೊಂದಿ ಕುಡುಂಡು ನೆಕ್ ಏರು ಹೊಣೆ ಬಹುಶಃ ಜನಕುಲು ಏನು ಹೊಣೆ ಬಣ್ಣದ ಮಾತೊಂದಿಲ್ಲೇರು ಅಂಡ್ ಎಂಕ್ ಧೈರ್ಯ ಉಂಡು ಯಾನತ್ತ ಹೊಣೆ ನೆನ್ನೆಂದು ಮುಗಿಪ್ಪಂದೆ ಎನ್ನ ವಾಹ ವಿಚಾರ ವಿಟಾಲ್ ಸೆಟ್ರೆ ಯಾಕಂದ್ರೆ ನನಗೆ ಜವಾಬ್ದಾರಿ ಕೊಡುತ್ತಾ ಇಂಚಿನ ವಿಚಾರ ಹೋಯ್ಪಾಡು ಬಳ್ಳೇರಿಯರೇ ಇರೇನು ಪಂತೇರು ಇರೇನು ಆತ್ಮೀಯ ಸ್ನೇಹಿತರು రెండు ಪಾತ್ರಲ್ಲ ಈರಲಿಗೆಲ್ಲ ಮುಲ್ಪ ಅವಕಾಶ ಮಾಡಿ ಕೊಡ್ತಾರೆ ಜನಾರ್ದನ ಮಾತನ್ನ ಈ 75ನೇ ಹುಟ್ಟಿನ ಪರ್ವದ ಈ ಒಂಜಿ ಆಚರಣೆಡು ವೇದಿಕೆಡುಪ್ಪುನಂಚಿನ ಹಿರಿಯರಿಗೆ ನಮಸ್ಕಾರ ಮಾಡ್ಕೊಂಡು ಅಂಚನೆ ಮೂಲು ಸೇರಿನಂಚಿನ ಜನಾರ್ದನ ಮಾಸ್ತನ ಕುಟುಂಬದಕ್ಕಳು ಅಂಚನೆ ಸ್ನೇಹಿತರು ಈ ನೆರೆಕರಿತಕ್ಕಳು ಒಬ್ಬ ಬಂಧುಗಳು ಮಾಂತ ಉಳ್ಳರು ಸೇರಿದ್ದಾರೆ ಈ ಕಡೆ ಮಾಂತ ನಿಮಗೆ ಪೂರ ನಮಸ್ಕಾರ ಮಾಡ್ಕೊಂಡು ಅಪ್ಪೆ ಅಬ್ಬಮ್ಮ ದೇವಿಗೆ ವಂದಿಸ ಒಂದು ಜನಾರ್ದನ ಮಾಸ್ತನ ಬಗ್ಗೆ ಯಾನು ಪಾತಿರ ಪೋಂಡ 2 ಮಿನಿಟ್ ಪಾತಿರ ಬಂಡೆ ಯಾನು ಆರ್ನ ಬಗ್ಗೆ ಏನು ಪಾತಿರ ಪೋಂಡ ಏನು 2 ಗಂಟೆ ಸ್ಟಾಪ್ ಇದ್ದಂತೆ ಉಂತ ಒಂದೇ ಪಾತಿರ ವಿಷಯ ಉಳ್ಳೇನಡ ಇನಿ ಯಾನು ಕಡಬಾರ್ದ ಸಾಮಾಜಿಕ ವ್ಯವಸ್ಥೆಗೆ ಸಾಮಾಜಿಕ ಚಟುವಟಿಕೆ ಭಾಗವಹಿಸನಾಗ ಜನಾರ್ದನ ಮಾಸ್ಟರ್ ಇಂದು ತುಂಬೆ ಪರಿಚಯ ಏನು ಬಾರಿ ಎಲ್ಲೆಡುಪ್ಪನದನೆ ಕಾರಣ ಒಂಜಿ ಅಭಿಮಾನಿ ಬುಕ್ಕ ಒಂಜಿ ಸ್ನೇಹಿತೆ ಯಾನು ಕಡಬಾಗ ಏನು ಮಂಡಲ ಪಂಚಾಯತ್ ಕಂಟೆಸ್ಟ್ ಮಾಡ್ತದೆ 87ನೇ ಇಸ್ವಿಡ್ ಕಡಬದ ಒಂಜಿ ಸಾಮಾಜಿಕ ವ್ಯವಸ್ಥೆಗೆ ಬಂದಾಗ ಕಡಬಡ್ದು ನೂಜಿಬಾಳ್ತಿಲಾಗ ದಿನಂ ಪ್ರತಿ ವಾಹನದ ವ್ಯವಸ್ಥೆ ಇಜ್ಜಿ ಏನಡ ಸ್ವಂತ ವೆಹಿಕಲ್ ಇಜ್ಜಿ ಸರಿಯಾಯಿನ ರಸ್ತೆ ಇಜ್ಜ ಅವ ಎಂಕ್ ಕತ್ತಲ ಪಾರ ಗೊತ್ತಿಜ್ಜಿ ಒಂಜಿ 2 ಜೀಪುಲು ಸಂಚಾರ ಇತ್ತಂಡೆ ಸಂಚಾರ ಇಟ್ಕೊಳಾಗ ಅವು ಓಡನಾಗ ತಿಕ್ಕೆ ಇಜ್ಜಿ ಅವ ಯಾನ ಎಂಚಿನ ಮಲ್ ಕೊಡದ್ ಮಂಡ ಅಪ್ಪಗ ಇರುವಲ್ಲಿ ಬಲೆ ಇಲ್ಲಡೆ ಬಲೆ ಅಂಡ್ ಅಂಚ ಸಾಮಾನ್ಯ ಆತ್ ಭಾರಿ ಸಮಯಡು ಯಾನ ಜನಾರ್ದನ ಮಾಸ್ತನಲ್ಲಿ ಎಂಕ್
ವಿಮಲಕ್ಕನ ಮಾಮಿ ಜನಾರ್ದನ ಮಾಸ್ಟರ್ ನಮ್ಮ ಇದು ಬಾಲಣ್ಣ ಮಾಸ್ಟರ್ ನಮ್ಮ ಇತ್ತು ಭಾರಿ ಪ್ರೀತಿ ಇದೆ ಎಂಕ್ ನುಪ್ಪು ಮಾಡ್ನಲ್ಲ ಮೂಲು ಆಶ್ರಯ ಕೊಡ್ಪಣಲ್ಲ ಇತ್ತ ನಂಚಿನ ಒಂಜಿ ವ್ಯವಸ್ಥೆ ಇತ್ತೆ ವಾಹನದ ವ್ಯವಸ್ಥೆ ಉಂಟು ನಮ್ಮಡಲ ಉಂಟು ಅವು ಅಂಡಲ ಗತಿಸೈನ ಒಂಜಿ ಕಾಲು ನಮ್ಮ ಮರ ಬೆರವಲ್ಲಿ ಇಂಚ ಇಂಚಿನ ಅಲ್ಪ ಶುರುವಾಯಿನ ಇಂಕಲ್ನ ಒಡನಾಟ ಯಾನ್ ಕಡಬಟ್ ಎತ್ತ ಜಪ ಸತ್ತಿಲ ಪಂಡದಿಪ್ಪೆ ಕಡಬಟ್ ಇಂಕೊಂಜಿ ಅತ್ಯಾತ್ಮೀಯ ಒಂಜಿ ಸ್ನೇಹಿತೆ ಎನ್ನ ಅಣ್ಣ ಲೆಕ್ಕ ಎನ್ನ ಮಲ್ಲಣ್ಣ ಲೆಕ್ಕ ಇತ್ತುಂಡದು ಇತ್ತುಂಡ ಆರೆಡ್ತು ಏರು ಸ್ನೇಹಿತರು ಇತ್ತನಲ್ಲ ಭಾರಿ ಜನ ಉಳ್ಳೇರು ಇಂಕ ಸ್ನೇಹಿತರು ಏತು ಜನ ಇತ್ತನಲ್ಲ ಅವು ಜನಾರ್ದನ ಮಾಸ್ಟರ್ ಹಿಡಿದು ಬುಕ್ಕ ಅಗ್ಲಿಗೆ ಸ್ಥಾನಮಾನ ಎಂಚಿನ ಇತ್ತನಲ್ಲ ಅಂಚ ಇಂಕಲ ಒಡನಾಟೋಡು ಇತ್ತನಾಗ್ಲು ಆರೆಗೂ ನಿಂಜ ಜನ ಸ್ನೇಹಿತರು ಇಪ್ಪೇರು ಜನಾರ್ದನ ಮಾಸ್ಟರ್ಗೆ ಭಾರಿ ಜನ ಸ್ನೇಹಿತರು ಭಾರಿ ಜನ ಬಂಧು ವರ್ಗ ಇಪ್ಪೇರು ಅಂಡ ಎಂಕ್ ಆರ್ಲೆಕ್ಕೊಂದ ಸ್ನೇಹಿತೆ ಆರು ಒರಿಯೇ ಯಾನ್ ಆರೇನು ಮಾತ್ರ ಎಂಕ್ ಎನ್ನ ಆತ್ಮೀಯ ಸ್ನೇಹಿತೆ ಬಂಡದು ಎಂಕ್ಲ ದಿಂಜ ಎನ್ನ ಆರ್ಥಿಕ ಪರಿಸ್ಥಿತಿ ಭಾರಿ ಹಾಳುಪ್ಪನ ಸಂದರ್ಭಟ್ಲ ಒಂಜಿ ದಿನ ಕೆಲವು ಸರ್ತಿ ಖರ್ಚಿಗೆ ದುಡ್ಡು ಅಂಚಿನ ಸಂದರ್ಭಟ್ಲ ದುಡ್ಡು ಓಲ ಆರೆಟ್ಲ ಇಜ್ಜಿ ಆರು ಎಂಚಿನ ಜನ ನಂಡ ಆರನ ಸಂಪಾದನೆ ಪೂರ ಬೇತೆ ಮಾಂತರಿಗಳ ಗೊತ್ತಿಪ್ಪಂದವು ಗೊತ್ತಿತ್ತಿನಾಗ್ಲಿಗೆ ಗೊತ್ತಿಪ್ಪನ ಆರೆಗ ಬುಡೇದಿಗೆ ಬೇತೆ ಕಂಡನೆಗೆ ಬೇತೆ ರಡ್ಡು ಜನಕ್ಕೂ ಸಂಬಳ ಇತ್ತಲ್ಲ ಸರ್ಕಾರಿ ಸಂಬಳ ಇತ್ತನದಿತ್ತಲ್ಲ ಅವು ಸಾಮಾಜಿಕ ಚಟುವಟಿಕೆಗಳಿಗೆ ಖರ್ಚಾದ ಹೋಗ್ತಿದ್ದೀನಿ ಓಡೆ ಮುಟ್ಟಾರನ ಸಾಮಾಜಿಕ ಚಟುವಟಿಕೆ ಬಂಡ ಎಲ್ಲೆಡು ಒಂದೇ ಕಮ್ಮಿ ಅವಧಿಯನ್ನು ಪನ್ಪಣದಿತ್ತಂಡ ಊರು ನಾಟಕ ಹಾಪಣದಿತ್ತಲ್ಲ ಶಾಲೆಲೆಡು ಇತ್ತಲ್ಲ ಮಾತ ಮೂರು ನಾಟಕ ಹಾಪಣದಿತ್ತಲ್ಲ ಆಗ ಪರದೆ ಕಟ್ಟೋಡಲ್ಲ ಅರ್ಬೋಡು ಆ ರೀತಿ ಅಂತ ಹೇಳು ಏ ರೀತಿ ಅಂದ್ರೆ ಜನದ ಮಾಡ್ತೀವಿ ಬುಕ್ಕ ಪೂರ ಮಲ್ತದ ಹಾಳು ಮಲ್ತದ ಬುಕ್ಕ ಪನ್ಪಣ ಬರ್ತದೆ ಜನದ ಇರುವರ ಬರೋಡಾತಿ ಅಲ್ಲಿ ಬಣ್ಣ ಬಾಡಿಯರ ಜನ ಇದ್ದಿನ ಅಂತ ಬಣ್ಣ ಅವು ಜನದ ಮಾಡ್ತೀವಿ ಅವ್ರು ಬಣ್ಣ ಆಯ್ದ ಬುಕ್ಕ ಯುವಕ ಮಂಡಲ ಅತಂಡ ಬೇತೆ ಬೇತೆ ಸಂಘ ಸಂಸ್ಥೆಯಲ್ಲಿ ಇತ್ತು ಜನಾರ್ದನ ಮಾಡ್ತಿದ್ದ ಅಂದನ ಸಂಘ ಸಂಸ್ಥೆ ಇತ್ತು ಬುಕ್ಕ ಕಂಡನಿ ಬಿಡೇ ದಿನ ಮುಲ್ಪ ನೆರೆ ಕರೆಕ್ಟ್ ಒಳಲ್ನ ಎಲ್ಲೆಲ್ಲ ಅಕ್ಲ ಉಳ್ಳಾಯ್ತು ಮನಸ್ತಾಪ ಆತು ಗಲಾಟೆ ಉಂಡು ಮಾಸ್ಟ್ರೆ ಇರೋರ ಬರೋಡಾತೆ ಇನ್ನು ಪಾತಿರು ಐಕ್ಲ ನಮ್ಮ ರೆಡಿ ಅಂಚ ಆಯ್ದ ಬುಕ್ಕ ಆರೋಟು ಇಂಜಿನಿಯರ್ ನಕ್ಲಿ ಇದ್ದಾನೆ ಒಂಜಿ 30 ವರ್ಷಕ್ಕೆ ತುಂಬುದ ಕತೆ ಇಂಜಿನಿಯರ್ ನಕ್ಲಿಯರ್ಲ ಇಜ್ಜಿ ಒಂಜಿ ನೀಕದೆತ್ತುಂಡ ಇಲ್ಲದ ನೀಕದೆತ್ತುಂಡ ಅಯ್ನ ಒಂಜಿ ಅಳತೆ ಮೆಜರ್ಮೆಂಟ್ ಮಾಡ್ತು ಬರ್ಬಿಡ್ದಂಡ ಹೊರ ಜನಾರ್ದನ ಮಾಸ್ಟರ್ ಪನ್ಕ ಇಂಚ ಮಹಾಂತ ಒಂಜಿ ವಿಚಾರಟ್ಲ ತನ್ನನ್ನು ತಾನು ತೊಡಗಿಸವಂತು ಒಂಚಿ ಕೆಲದಕ್ಕೆ ಪನ್ಪೇರು ಒಂಜಿ ಅವು ಅಂದು ಪನ್ಪುನ ಲೆಕ್ಕ ನಮ್ಮ ಪಣ್ಣಗ ಆರ್ಲಾಯಿನ ಕಿಬಿ ಕೊರ್ಪ ಲೆಕ್ಕ ಅತಂಡ ಅವು ಸರಿಯಿಂದ ಪನ್ಪ ಲೆಕ್ಕ ಭಾರಿ ಜನ ಇಟ್ಟಿದ್ದ ಸಾಮಾಜಿಕ ವ್ಯವಸ್ಥೆ ಎಂಚ ಉಂಟು ಮಾಂತರಿಗಳ ಗೊತ್ತುಂಟು ಆಯ್ತು ಒಂದೇ ಇಂಕಲ ಸಿದ್ಧಾಂತ ಎಂಕಲಿಗೆ ಒಪ್ಪುಂಡು ಏನು ಪನ್ಪುಣ ಆರೆಗೆ ಸಮಾಧಾನ ಹಾಕೊಂಡು ಆರು ಪನ್ಪುಣ ಎಕ್ಕು ಸಮಾಧಾನ ಹಾಕೊಂಡು ಅಂಚೆ ಇಂಕಲ ಏಪಳ ಒಡನಾಟ ಏಪಳ ಪಾತೇರುನ ಏಪಳ ಒಟ್ಟು ಗುಪ್ಪುನಾಗೆ ಅಂಚ ಇನಿ ಹೆಚ್ಚಿಗೆ ಪಾತೇರು ಜಿನಾನ ಇನಿ ಜನಾರ್ದನ ಮಾಸ್ಟರ್ ಒಂಜಿ 74 ವರ್ಷ ಕರಿದು 74 ವರ್ಷ ಕರಿದು 75ನೇ ವರ್ಷಕ್ಕೂ ಈ ಕಾರದೀಪನಂಚಿನ ಈ ಒಂಜಿ ಶುಭ ಸಂದರ್ಭಡು ಇನಿ ನಮ್ಮ ಮಾಂತೆರ್ಲ ಸೇರಿದು ಆರೆಗೆ ಪ್ರೀತಿಪೂರ್ವಕ ಆದ ಅಭಿನಂದನೆ ಸಲ್ಲಿಸ ಒಂದುಳ್ಳ ಆರು ನನಲ 75 ಮಂಡ ಮುಕ್ಕಾಲು ಇಡೀ ಬರ್ತಿ ಆವಾಡು 100 ವರ್ಷ ಬದುಕಾಡು 100 ವರ್ಷದ ಆಚರಣೆಲ್ಲ ಇದೇ ರೀತಿ ನಮ್ಮ ಕೂಡುದು ಮಲ್ಪುನ ಒಂಜಿ ಅವಕಾಶವನ್ನು ದೇವರು ಒದಗಿಸಲು ಪ್ರಾರ್ಥನೆ ಮಾಡ್ತಂದು ಆರೆಗೆ ತುಂಬು ಆಯುಷ್ಯವನ್ನು ಒದಗಿಸಾಡು ಆರೆ ದಂಪತಿಗಳ 2 ಜನನ ಎಡ್ಡೆ ಬದುಕಾಡು ನನ್ನ ಆರೆಗೆ ಆಯುರಾರೋಗ್ಯ ಈ ಒಂದು ಬದುಕಿನ ದಿನ ಆರೋಗ್ಯಲ ದೇವರು ಕರುಣಿಸೋಳನ್ನು ಪ್ರಾರ್ಥನೆ ಮಾಡ್ತಂದು ನಿಖಲ ಮಾತ್ರ ದುಂಬು 2 ಪಾತೆರ ತಿಂಜ ಪಾತೆರಡು ಉಲ್ಪ ಪಾತೆರಡು ಉಲ್ಪ ಉಂಟಾಡು ತಿಜಿ ಅಂಚನೆ ಇನ್ನು ಒಟ್ಟಿಗೂ ಅರೆಗೆ ಈ ನಮ್ಮ ಮಾಂತೇರ್ನ ಈ ಒಂಜಿ ಕೂಡಿನ ಒಂಜಿ ಸಭೆಟಾರಿಗೆ ಅಭಿನಂದನೆ ಸಲ್ಲಿಸವಂತು ಅಂಜನೆ ಎಂಕ್ ನನ್ನ ವಿಠಲ ಶೆಟ್ಟರು ಮಂಡ ಒಂಜಿ ಪಂಪೆನ ಗುರುತ ಎಂಕ್ ಗೊತ್ತಿ ಜನ ಎಕಡೆ ಬಂದಾಗ ಮುಳ್ಳ ಪಾತೆರ್ನಾಗ ಏರ ಎಣ್ಣೆ ಯಾನ 74-75 ವರ್ಷಟ್ಟು ಕಡಬಾಗ ಹೈಸ್ಕೂಲ್ ಬರೋದು ಪುನಃ ಕಾಲೊಟ್ಟು ಒಂಜಿ ಪದವೀಧರ ಶಿಕ್ಷಕಿ ಪದವೀಧರ ಮುಖ್ಯೋಪಾಧ್ಯ ಶಿಕ್ಷಕ ಅಂದ್ಕೊಂಡದ್ದು ಕಡಬ ಮಾದರಿ ಶಾಲೆಗೆ ಒಂಜಿ ಪೊರುಳು ಕಂಡದ ಜವನೆ ಬತ್ತು ನಾವು ಗೊತ್ತಾಡಿ ಅಪ್ಪ ಯಾನು ಹೈಸ್ಕೂಲ್ ಬರ್ಪಣೆ ಪೋನಾಗ ಬಂದಾಗ ತೂವೊಂದಿತ್ತೆ ತೂನಾಗ ಇನ್ನಿಯ ಪನ್ನಾಗ 6 ಮಾಸ್ಟರ್ ಆತಿದ್ದೇರಿಗೆ ಹೆಡ್ ಮಾಸ್ಟರ್ ಆತಿದ್ದೇರಿಗೆ ಅಂತ ಪನ್ನಾಗ ಗೊತ್ತಾಂಡೆ ಅವೇ ವಿಠಲ ಶೆಟ್ಟರು ಎಂದು ಇತ್ತೆ ಗೊತ್ತಾಂಡೆ ಸ್ವಾಮಿ ನಮಸ್ಕಾರ ಇದೆ ಅಂಚ ನಿಕ್ಲಿ ಮಾಂತಿರಿಗಳ ಈ ಸಂದರ್ಭ ಒದ್ದಿಸತ್ತೆ ನಾನು ಸರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಏನಾದ್ರು ಪಾತ್ರ ಮುಗಿಸ್ಬೆ ನಮಸ್ಕಾರ ಧನ್ಯವಾದಗಳು ಬಾಲಕೃಷ್ಣ ಬಲ್ಲೆ ಅವರಿಗೆ. ಮುಂದೆ ಕುಟುಂಬದ ಸರ್ವ ಸದಸ್ಯರ ಪರವಾಗಿ ಗೌರವಾರ್ಪಣೆ ಜನಾರ್ದನ ದಂಪತಿಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅವರ
ಸನ್ಮಾನ ಪತ್ರವನ್ನ ವಾಚಿಸಲಿಕ್ಕಿದ್ದಾರೆ ಚಿದಾನಂದ ದೇವಪಾಲ್ ಅವರು. ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯಾತಿ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಕುಟುಂಬಸ್ಥರೇ ಹಾಗೂ ಸಂಬಂಧಿಕರೇ ಬಂಧು ಮಿತ್ರರುಗಳೇ, ಶ್ರೀ ಜನಾರ್ದನ ಗೌಡ ಹೊಳೆಮಜ್ಜರು ಇವರ 75ನೇ ಹುಟ್ಟುಹಬ್ಬ ದಿನಾಂಕ 12/10/2022 ಹುಟ್ಟುಹಬ್ಬದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಿವೃತ್ತ ಶಿಕ್ಷಕ ಕಡಬ ಹೊಳೆಮಜ್ಜರು ಶ್ರೀ ಜನಾರ್ದನ ಗೌಡರು ನಿವೃತ್ತ ಶಿಕ್ಷಕರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ಬಹುಮುಖ ವ್ಯಕ್ತಿತ್ವದ ಶ್ರಮಜೀವಿ, ಇಡೀ ವಯಸ್ಸಿನಲ್ಲಿಯೂ ನಿರಂತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವ ಕಡಬ ಹೊಳೆಮಜ್ಜರು ಜನಾರ್ದನ ಗೌಡರು 75ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ತನ್ನ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಆಚರಣೆಯ ಸಂಭ್ರಮ ಸಡಗರದಲ್ಲಿ ಅವರ ಕುಟುಂಬಸ್ಥರು, ಬಂಧು ಮಿತ್ರರು, ಹಿತೈಷಿಗಳು ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಅವರ ಪರಿಚಯ. 1948 ಅಕ್ಟೋಬರ್ 12ರಂದು ಶಿಕ್ಷಕ ವಿ ಬಾಲಣ್ಣಗೌಡ ಮತ್ತು ಶ್ರೀಮತಿ ದೆಯ್ಯಕ್ಕೂ ಇವರ ಮಗನಾಗಿ ಜನಿಸಿದ ಶ್ರೀ ಜನಾರ್ದನ ಗೌಡರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕಡಬ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೂರೈಸಿ ಬೋರ್ಡ್ ಹೈಸ್ಕೂಲ್ ಪಂಜ ಉಜಿರೆಯಲ್ಲಿ PUC ಶಿಕ್ಷಣವನ್ನು ಪಡೆದು ಮಂಗಳೂರಿನಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದವರು. ಶಿಕ್ಷಕರಾಗಿ ಮಂಗಳೂರಿನಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದ ಜನಾರ್ದನ ಗೌಡರು ಶಿಕ್ಷಕರಾಗಿ ನೇಮಕಗೊಂಡರು. 1972 ಅಕ್ಟೋಬರ್ 23ರಂದು ಕುಂದಾಪುರ ಶೇಡಿಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ ಗೌಡರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಬ್ರಹ್ಮಣ್ಯ, ಕಡಬ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲಾರ, ಕಿರಿಯ ಪ್ರಾಥಮಿಕ ಶಾಲೆ ಕೇಪು ಇಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಇವರು 2000ನೇ ಇಸವಿಯಲ್ಲಿ ಬಂಟ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪದನಿಮಿತ್ತ ಮುಖ್ಯ ಗುರುಗಳಾಗಿ ನೇಮಕಗೊಂಡವರು. ಸುಮಾರು 34 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯ ಬಳಿಕ 2006 ಅಕ್ಟೋಬರ್ 30ರಂದು ಸೇವಾ ನಿವೃತ್ತಿಗೊಂಡವರು. 75ನೇ ಹುಟ್ಟುಹಬ್ಬಕ್ಕೆ ಶುಭ ಕೋರುವ ಹೊಳೆಮಜ್ಜರು ಅಂಗಣ ಕೆರೆಮೊದಲು ಕುಟುಂಬಸ್ಥರು. ಕುಟುಂಬದವರಿಂದ ಗೌರವಾರ್ಪಣೆ. ಶಾಲು ಹೊದಿಸಿ ಸರ್ ಕೂತ್ಕೊಳ್ಳಿ. ಕುಟುಂಬದ ಹಿರಿಯ ಜೀವ, ಕುಟುಂಬದ ಹಿರಿಯ ಸದಸ್ಯ, ಇವರಿಗೆ ಕುಟುಂಬದ ಸರ್ವ ಸದಸ್ಯರ ಪರವಾಗಿ ಗೌರವಾರ್ಪಣೆ. ಕುಟುಂಬದ ಸರ್ವ ಸದಸ್ಯರು ಒಮ್ಮೆ ಎದ್ದು ನಿಂತು ಇವರಿಗೆ ಅಭಿನಂದನೆಯ ಕರತಾಳಗಳನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಅವರ ಅಳಿಯ ಮತ್ತೆ ಮಗಳು ವಸಂತಗೌಡ ಕಿರಿಭಾಗ ದಂಪತಿಗಳು ಅವರನ್ನ ಅಭಿನಂದಿಸ್ತಾ ಇದ್ದಾರೆ.
ಧನ್ಯವಾದಗಳು ವಸಂತಗೌಡ. ಮುಂದೆ ಅವರ ಒಡನಾಡಿಯಾಗಿರುವಂತಹ ವಿಶ್ವನಾಥ್ ನಡದೋಟು ಅವರನ್ನ ಗೌರವಿಸ್ತಾ ಇದ್ದಾರೆ. ಲೀಲಾವತಿ ವಿಶ್ವನಾಥ್ ಹಾಗೂ ದಂಪತಿಗಳು ಅವರನ್ನ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದೆ ವಾಸ್ತವ ಕೋಳ್ಪೆ ಹಾಗೂ ವಿವೇಕಾನಂದ ಬೊಳ್ಳಾಜಿ ಅವರು ದಯವಿಟ್ಟು ಬನ್ನಿ. ಶಾಲು ಹೊದಿಸಿ ಅವರನ್ನ ಅಭಿನಂದಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಮುಂದೆ ನಮ್ಮ ಯಶವಂತ್ ಇವರು ಅವರನ್ನ ಅಭಿನಂದಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಯಶವಂತ ಗೌಡ ದಂಪತಿಗಳು. ಚಂದ್ರಶೇಖರ ಕೋಡಿಬೈಲ್ ಅಭಿನಂದಿಸ್ತಾ ಇದ್ದಾರೆ. ಈಗ ಮುಂದೆ ಬಾಲಕೃಷ್ಣ ಬಲ್ಲೇರಿ ಅವರು ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕೃತಜ್ಞತೆಗಳನ್ನು ಅರ್ಪಿಸಲಿದ್ದಾರೆ ವಸಂತಗೌಡ ಕಿರಿವಾಗಿ ಅವರು. ಪಣೆಮಜಲು ಕುಟುಂಬಸ್ಥರ ಸಮ್ಮೇಳನದ ಈ ಸಮಾರಂಭದಲ್ಲಿ ಇವತ್ತು ಜನಾರ್ದನ ಗೌಡ ಪಣೆಮಜಲು ಇವರ 75ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಮೊದಲಿಗೆ ಸಬ್ಬಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ
ಅವರ ಜನ್ಮದಿನದಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ಒಂದು ಸಮಾರಂಭವನ್ನು ಮಾಡಿ ಸುಬ್ರಹ್ಮಣ್ಯ ಕೆದಿಲಾಯ ದಂಪತಿಗಳನ್ನು ಸನ್ಮಾನಿಸಿದ್ದಾರೆ. ಅವರು ಆಗಮಿಸಿ ಈ ಸನ್ಮಾನವನ್ನು ಸ್ವೀಕರಿಸಿದ ಸುಬ್ರಹ್ಮಣ್ಯ ಕೆದಿಲಾಯ ದಂಪತಿಗಳಿಗೆ ಕುಟುಂಬಸ್ಥರ ಪರವಾಗಿ, ಪಣೆಮಜಲು ಕುಟುಂಬಸ್ಥರು ಮತ್ತು ಜನಾರ್ದನಗೌಡ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಕರಗಡೆಗೌಡ ದಂಪತಿಗಳು ಇವರು ಕೂಡ ಜನಾರ್ದನ ಮಾಸ್ಟರಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಜನಾರ್ದನ ಮಾಸ್ಟರ್ ಅವರ ಭಾವ ಆನಂದಗೌಡ ದಂಪತಿಗಳು ಅವರನ್ನು ಕೂಡ ಸನ್ಮಾನಿಸಿದ್ದಾರೆ. ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಕುಟುಂಬಸ್ಥರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಜನಾರ್ದನ ಮಾಸ್ಟರ್ ಅವರ ಗುರುಗಳು ಅಂತ ವಿಠಲ್ ಶೆಟ್ಟಿ ಅವರಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಬಯಸಿದ್ರು. ಆದರೆ ಅವರು ಸನ್ಮಾನ ಬೇಡ ಅಂತ ಹೇಳಿದ್ರಿಂದ ವೇದಿಕೆಯಲ್ಲಿ ಆಸೀನರಾಗಿ ಈ ಸಮಾರಂಭವನ್ನು ಉತ್ತಮ ರೀತಿಯಲ್ಲಿ ಸಮಾಜಕ್ಕೆ ಒಂದು ಆದರ್ಶವನ್ನು ತೋರಿಸಿಕೊಟ್ಟಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಅದೇ ರೀತಿ ಎಲ್ಲ ಪಣೆಮಜಲು ಕುಟುಂಬಸ್ಥರು, ಬಂಧುಗಳು, ಜನಾರ್ದನ ಮಾಸ್ಟರ್ನ ಆತ್ಮೀಯರು ಎಲ್ಲರೂ ಶುಭ ಹಾರೈಸಿದ್ದಾರೆ. ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಮಾರಂಭಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ವಸಂತಗೌಡ ಕಿರಿವಾಗೆ. ಮುಂದೆ ಮನಸ್ಸು ಚಂಚಲ, ಯೌವನ ಜೀವನಗಳ ಸಿರಿಯು ಚಂಚಲ, ಯೌವನ ಜೀವನಗಳ ಎರಡೂ ಚಂಚಲ, ಎಲ್ಲವೂ ಚಂಚಲವಾಗಿರುವಾಗ ಯಾರ ಕೀರ್ತಿ ಉಳಿತದೆ ಅವರೇ ಕೀರ್ತಿಶೇಷರಾಗ್ತಾರೆ ಅಂತ ಹೇಳಿಕೊಂಡು ಜನಾರ್ದನಗೌಡ ದಂಪತಿಗಳು ಕೀರ್ತಿಶೇಷರಾಗಿ ಅಂತ ಹೇಳಿ ಮೂರುಕಾಲ ನಿಮ್ಮ ಭವಿಷ್ಯ ಉಜ್ವಲವಾಗಿ ಎಂದು ಶುಭವನ್ನು ಹಾರೈಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಸೇರಿನಂಚಿನ ಕುಟುಂಬದ ಬಂಧುಗಳು ಅಂತಾನೆ ಬಿಡ್ನೇರ್ ನಕಲು ಇದು ಗೌರವಾನ್ವಿತ ವ್ಯಕ್ತಿ ನಕಲು ಇತ ಸಭೆ ಮುಗಿಂಡು ನಾನು ಶ್ರೀದೇವಿನ ಸನ್ನೆಡು ಪೂಜೆ ಆದು ಇನ್ನಿಯಂಕಲ ರಡ್ಡು ಅನ್ನಸಂತಾನ ಜೊತೆಗೆ ಹೊಸ್ತಾರೋಹಣ ಕಾರ್ಯಕ್ರಮ ಮಾತೆಲ್ಲ ಅಬ್ಬಬಹುದು. ಈ ಅನ್ನಸಂತಾನ ಕಾರ್ಯಕ್ರಮವನ್ನು ನೀವು ಪೂರ ಪಾಲ್ಗೊಳ್ಳಲು ಬಂದು ನೀವು ಪೂರ ಫ್ರೆಂಡ್ಸ್ ಅವ್ರೆ ಬೊಕ್ಕ ನಮಗೆ ಇಡೀ ಗಮನಗೋ ಭಕ್ತನಾಗ ಪೂರ ಪ್ರತಿ ಇಲ್ಲದಕ್ಕೆಲ್ಲ ಒಂದು ಪ್ರಸಾದ ಮತ್ತೊಂದು ಕೊಡ್ಬೇರಲ್ಪ ಇವ್ರು ಮಾತ್ರ ಭಕ್ತರ ಹಾಕಲ್ಲ ಪ್ರತಿ ಇಲ್ಲದಕ್ಕೆಲ್ಲ ಪ್ರಸಾದ ಕೊಡ್ಕೊಂಡು ಅವು ಇನಿತ ನೆತ್ತಲೆ ಕೊಡು ಅದು ಮಾತ್ರ ಪ್ರಸಾದ ಮತ್ತೊಂದು ಪೌಡು ಏರ್ಲ ಉರಿಯರಲ್ಲಿ ಪ್ರತಿಯೊಂದು ಇಲ್ಲಾರ್ಲ ಉರಿಯರು ಬರ್ತದೆ ಪ್ರಸಾದ ಮತ್ತೊಂದು ಪೌಡು ಅಲ್ಪ ಕೊಪ್ಪಳ ವ್ಯವಸ್ಥೆ ಉಂಟು ಸರಿ.